ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಮಾತುಕತೆಯಲ್ಲಿ ನಾವು ಈ ವಾರ ಆಯ್ದುಕೊಂಡ ವಿಷಯ ವೈದ್ಯರುಗಳ ಮೇಲೆ ನಡೆಯುತ್ತಿರುವಂತಹ ಹಲ್ಲೆ. ಈ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾತನಾಡಲು ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು, ಸುರಕ್ಷಾ ಕ್ಲಿನಿಕ್ಕಿನ ವೈದ್ಯರಾಗಿ, ಖ್ಯಾತ ದಂತ ವೈದ್ಯರಾಗಿ, ಬರಹಗಾರರಾಗಿ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ನಾವು ಸುರಕ್ಷಾ ಸಂಜೀವಿನಿಯಲ್ಲಿ ವಾರಕ್ಕೊಂದು ಆರೋಗ್ಯದ ಕೈಪಿಡಿಯ ಮಾರ್ಗದರ್ಶನವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಹಾಮಾರಿಯಾಗಿ ಕಾಡ್ತಿರುವಂತಹ ಕೊರೋನಾ ಮತ್ತು ಅದರ ಬ್ಲ್ಯಾಕ್ ಫಂಗಸ್ ವಿಷಯ ಮಾತಾಡಿದೆವು. ಮೊನ್ನೆ ವಿಶ್ವ ತಂಬಾಕು ದಿನಾಚರಣೆ ನಡೀತು. ಇದೆಲ್ಲ ವಿಷಯಗಳು ಬರ್ತಾ ಇದೆ. ಅದರ ಮಧ್ಯದಲ್ಲಿ ಆಗಾಗ ನಡುವೆ ಒಮ್ಮೊಮ್ಮೆ ಸಾಮಾನ್ಯ ವಿಷಯಗಳು ಅಂದರೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಆಯ್ದುಕೊಳ್ತೇವೆ. ಈ ಸಲ ಆರೋಗ್ಯದ ವಿಷಯವಾದರೂ ಕೂಡ ಆ ವಿಷಯ ಸ್ವಲ್ಪ ಆರೋಗ್ಯ ಸಮಸ್ಯೆಗಿಂತ ಹೊರತಾದದ್ದು. ಇಲ್ಲಿ ನಾವು ನಿರಂತರವಾಗಿ ವೈದ್ಯರುಗಳ ಮೇಲೆ ನಡೆಯುತ್ತಿರುವಂತಹ ಹಲ್ಲೆಯನ್ನು ನೋಡ್ತಾ ಇದ್ದೇವೆ. ಮಂಗಳೂರಲ್ಲಿ ಇತ್ತೀಚೆಗೆ ಆಯಿತು, ರಾಜ್ಯದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದ್ದೇವೆ. ದೇಶದಲ್ಲೂ ಕೂಡ ಅಲ್ಲಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವೈದ್ಯರುಗಳ ಮೇಲೆ ನಡೆಯುತ್ತಿರುವಂತಹ ಹಲ್ಲೆ, ಒಂದು ಕಡೆಯಿಂದ ವೈದ್ಯರುಗಳ ನಿರ್ಲಕ್ಷ್ಯದ ಆರೋಪ ಈ ರೀತಿಯಾಗಿ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಆ ಆರೋಪದ ಮೇಲೆ ಹಲ್ಲೆ ನಡೆಯುತ್ತಿರುವಂತಹದ್ದು. ಸಾಮಾನ್ಯವಾಗಿ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಹಾಗಿದ್ರೆ ಹಲ್ಲೆಗಳು ನಡೆಯುವುದು, ವೈದ್ಯರ ಮೇಲೆ ದಾಳಿ, ಇದೆಲ್ಲ ಯಾಕೆ ಆಗುತ್ತವೆ? ನೋಡಿ, ಇದು ಒಂದು ಹತಾಶೆಯಿಂದ ಆಗುವಂತಹ ಒಂದು ವಿಚಾರ. ಇವತ್ತು ನಾವು ಆರೋಗ್ಯದ ವಿಚಾರ ಏನಂದ್ರೆ ವೈದ್ಯರ ಆರೋಗ್ಯದ ಬಗ್ಗೆ ಮಾತಾಡಬೇಕಂತ ಪರಿಸ್ಥಿತಿ ಬಂದಿದೆ. ದಿನ ಬೆಳಗಾದರೆ ಪತ್ರಿಕೆ ನೋಡಿದರೆ, ದೃಶ್ಯ ಮಾಧ್ಯಮಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ವೈದ್ಯರ ಮೇಲೆ ದಾಳಿ, ಮಾರಣಾಂತಿಕ ದಾಳಿ ಅಂತೇಳಿ ಬರ್ತಾ ಇದೆ. ಅದು ಈಗಿನ ಈ ಕೋವಿಡ್ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಸಂದರ್ಭದಲ್ಲಿ ವೈದ್ಯರ ಮೇಲೆ ದಾಳಿ ನಡೆಸುವುದು ಖಂಡಿತವಾಗಿಯೂ ಸಹ ಅದು ಎಪಿಡೆಮಿಕ್ ಆ್ಯಕ್ಟ್, ಡಿಸಾಸ್ಟರ್ ಆ್ಯಕ್ಟ್ನಲ್ಲಿ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆಗ್ತದೆ. ವೈದ್ಯರ ಮೇಲೆ ಈ ರೀತಿ ದಾಳಿ ಮಾಡುವುದು ಸರ್ವತಾ ಸಾಧ್ಯವಲ್ಲ. ಎಲ್ಲ ವೈದ್ಯರು ಒಕ್ಕೊರಲಿಂದ ಇದನ್ನು ನಾವು ಖಂಡಿಸ್ತೇವೆ. ಬಟ್ ಯಾಕೆ ಆಗ್ತಾ ಇದೆ, ಎಲ್ಲಿ ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಹಿನ್ನೆಲೆಯನ್ನು ನಾನು ಹೇಳ್ತೇನೆ. ನೋಡಿ, ಕಳೆದ ಮೇ ತಿಂಗಳಲ್ಲಿ 8-10 ದಾಳಿ ವೈದ್ಯರ ಮೇಲೆ. ನಮ್ಮ ಮಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರ ಮೇಲೆ ದಾಳಿ ಆಯಿತು. ಅದರ ನಡುವೆ ಮೊನ್ನೆ ತಾನೇ ತರೀಕೆರೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯ ತರೀಕೆರೆಯಲ್ಲಿ ಒಬ್ಬರು ವೈದ್ಯರು, ಡಾಕ್ಟರ್ ದೀಪಕ್ ಅಂತ ಹೇಳಿ, ಅವರು ಒಬ್ಬ ಮಗುವಿಗೆ ಚಿಕಿತ್ಸೆ ನೀಡಿದೆ. ಆ ಚಿಕಿತ್ಸೆಗೆ ಮಗು ಸ್ಪಂದಿಸಲಿಲ್ಲ ಅಂಥೇಳಿ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಆ ಮಗುವಿನ ಸಂಬಂಧಿಕರು ಬಂದು ಮಾರಣಾಂತಿಕವಾಗಿ ದಾಳಿ ನಡೆಸಿದರು. ಅದು ಇನ್ನೊಂದು ವಿಚಾರ, ಕೋವಿಡ್ ವಿಚಾರ ಅಲ್ಲ, ಅದು ಬೇರೆ ಏನೋ ಜ್ವರದಿಂದ ಡೆತ್ ಆಗಿರುವಂಥದ್ದು. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ನಾವು ನೋಡಿದ್ವಿ. ಉತ್ತರ ಪ್ರದೇಶದಲ್ಲಿ ಮನೋಜ್ ಜೈಸ್ವಾಲ್ ಅಂತ, ಡಾಕ್ಟರ್ ಮನೋಜ್ ಜೈಸ್ವಾಲ್ ಅಂತೇಳಿ ಯುವ ವೈದ್ಯನ ಮೇಲೆ ಅಮೀರ್ ಚೌಧರಿ ಮತ್ತು ಅವನ ಸಂಗಡಿಗರು, ಅವನ ತಮ್ಮ ಏನು ಕೋವಿಡ್ಗೆ ಅಡ್ಮಿಟ್ ಆಗಿದ್ದ, ಅವನನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಈ ದ್ವೇಷದಿಂದ ಡಾಕ್ಟರ ಮೇಲೆ ಮೃತ ರೋಗಿಯ ಸಂಬಂಧಿಕರು ಅಟ್ಯಾಕ್ ಮಾಡಿರುವಂಥದ್ದು. ಇನ್ನೊಂದು ನಾವು ಮೊನ್ನೆ ತಾನೇ ನೋಡಿದ್ವಿ, ಇನ್ನೊಬ್ಬ ಯುವ ವೈದ್ಯ ಅಸ್ಸಾಂನಲ್ಲಿ, ಗುವಾಹಟಿ ಮೆಡಿಕಲ್ ಕಾಲೇಜಿನ ಇಂಟರ್ನ್, ಈಗ ತಾನೇ ವೈದ್ಯ ವೃತ್ತಿಗೆ ಅಂಬೆ ಕಾಲಿಡುವಂಥ ಒಬ್ಬ ವೈದ್ಯನ ಮೇಲೆ ನಾವೆಲ್ಲ ಅದನ್ನು ನೋಡಿದರೆ ಬಹಳಷ್ಟು ನೋವಾಗ್ತದೆ. ಅದರಲ್ಲಿ ದೈಹಿಕ ಆಘಾತಕ್ಕಿಂತಲೂ ಮಾನಸಿಕ ಆಘಾತ ಬಹಳಷ್ಟು ಆಗ್ತದೆ. ನೋಡಿದವರಿಗೂ ಸಹ, ನಮಗೂ ಸಹ ವೈದ್ಯರಿಗೆ ಈ ರೀತಿ ಹಲ್ಲೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳುವ ಒಂದು ಸಿಕ್ಕಿದ್ದನ್ನು ಪೊರಕೆಯಿಂದ ಹಿಡಿದು ವೆಸಲ್ಗಳಿಂದ ಹಿಡಿದು ಸಿಕ್ಕಿದ್ರಲ್ಲಿ 24 ಮಂದಿ ಏಕಕಾಲಕ್ಕೆ ವೈದ್ಯರ ಮೇಲೆ ದಾಳಿ ನಡೀತಾ ಇದೆ. ಇಲ್ಲಿ ವೈದ್ಯರ ಮೇಲೆ ಈ ದಾಳಿ ನಡೆಯುವುದು ಕಾನೂನನ್ನು, ತಾವು ಹೇಳಿದ್ರಿ, ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾರೆ. ಇದು ಖಂಡಿತವಾಗಿ ಒಪ್ಪತಕ್ಕಂಥ ವಿಚಾರ ಅಲ್ಲ. ನಮ್ಮದು ಡೆಮೋಕ್ರೆಟಿಕ್ ಸೆಟಪ್, ಸಂವಿಧಾನಬದ್ಧವಾದಂತಹ ಒಂದು ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇದೆ, ಸ್ವಾತಂತ್ರ್ಯ ಇದೆ, ಮತ್ತೆ ತಪ್ಪು ಮಾಡಿದಾಗ ಶಿಕ್ಷೆ ನೀಡಲಿಕ್ಕೆ ಕೋರ್ಟ್ ಇದೆ. ಕಾನೂನನ್ನು ಕೈಗೆತ್ತಿಕೊಂಡು ತಕ್ಷಣವೇ ನೀವು ಅವರಿಗೆ ಶಿಕ್ಷೆ, ವರ್ಡಿಕ್ಟ್ ನೀವೇ ಹೇಳೋದು, ನೀವೇ ಶಿಕ್ಷೆ ಕೊಡೋದು, ಇದು ಖಂಡಿತ ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಸಹ ಒಬ್ಬ ವೈದ್ಯನಾಗಿ ನಾನು ಪ್ರಜ್ಞಾವಂತ ನಾಗರಿಕರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ: ಕಾನೂನನ್ನು ಕೈಗೆತ್ತಿಕೊಂಡು ವೈದ್ಯರ ಮೇಲೆ ದಾಳಿ ನಡೆಸುವುದರಿಂದ ನಿಮ್ಮ ರೋಗಿಯ ಜೀವ ಪುನಃ ಬರುವುದಿಲ್ಲ. ಅದರ ಜೊತೆಗೆ ನೀವು ಮಾಡಿರುವುದು ಖಂಡಿತವಾಗಿ ಸಹ ಅಕ್ಷಮ್ಯ ಅಪರಾಧ, ಅದು ನಾನ್ ಬೇಲೆಬಲ್ ಅಫೆನ್ಸ್ ಆಗ್ತದೆ. ಇದು ಬಹಳಷ್ಟು ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡುವ ವೈದ್ಯರ ಮೇಲೆ ಕಾನೂನು ಕೈಗೆತ್ತಿಕೊಂಡು ನೀವು ದಾಳಿ ನಡೆಸುವುದು ಒಪ್ಪತಕ್ಕಂಥ ವಿಚಾರ ಖಂಡಿತವಾಗಿಯೂ ಅಲ್ಲ. ಈಗ ವೈದ್ಯರ ಮೇಲೆ ದಾಳಿ ಅಂತ ಹೇಳಿ ಆಗುವಾಗ
ಇಲ್ಲಿ ತಪ್ಪು ಎಲ್ಲಿ ನಡೆಯುತ್ತದೆ? ನೋಡಿ, ವೈದ್ಯರ ಬಳಿ ಬಂದ ಎಲ್ಲ ರೋಗಿಗಳನ್ನ ಉಳಿಸಬೇಕು ಅಂತ ಹೇಳಿ ಉಳಿಸ್ಲಿ ಆದ್ರೆ ಯಾವ ರೋಗಿಯೂ ಸಾಯ್ತಾನೆ ಇರಲಿಲ್ಲ. ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮಲ್ಲಿ ಬಂದಂತ ಪ್ರತಿಯೊಂದು ರೋಗಿಯೂ ಸಹ ಬದುಕಬೇಕು, ಖುಷಿಯಿಂದ ನಗ್ತಾ ಮನೆಗೆ ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ವೈದ್ಯನ ಆಸೆ ಆಗಿರ್ತದೆ. ಯಾವ ವೈದ್ಯರಿಗೂ ಸಹ ನನ್ನ ರೋಗಿ ಸಾಯ್ಬೇಕು ಅಂತ ಹೇಳುವ ಕನಸಿನಲ್ಲೂ ಆ ರೀತಿಯ ಭಾವನೆ ಇರುವುದಿಲ್ಲ. ಪ್ರತಿಯೊಬ್ಬ ವೈದ್ಯರು ಸಹ ಅವರಿಗಿರುವಂತಹ ಲಿಮಿಟೇಷನ್ಸ್, ಅವರಿಗಿರುವಂತಹ ಕಾಲಮಿತಿಯೊಳಗೆ, ಅವರಿಗಿರುವಂತಹ ಸಲಕರಣೆಗಳು, ಅವರಿಗಿರುವಂತಹ ಸೌಲಭ್ಯಗಳಿಂದ ಆ ರೋಗಿಯ ಜೀವ ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ. ಎಲ್ಲೋ 1,000ದಲ್ಲಿ 1-2 ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಹೆಚ್ಚಿನ 100% ಮಂದಿ ವೈದ್ಯರು ಸಹ ರೋಗಿಯ ಉನ್ನತಿಗಾಗಿ, ರೋಗಿಯನ್ನ ಉಳಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾರೆ. ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಈಗ 4 ಘಟನೆಗಳನ್ನ ನಾನು ಹೇಳಿದ್ದೇನೆ. ಒಂದು ಸಿಂಪಲ್ ಅಸ್ಸಾಂ ಘಟನೆಯನ್ನೇ ನಾವು ತಗೊಳ್ಳೋಣ. ಅಸ್ಸಾಂ ಘಟನೆಯಲ್ಲಿ ಕೋವಿಡ್ ರೋಗದಿಂದ ರೋಗ ಉಲ್ಬಣ ಆಗಿ ರೋಗಿ ಬಂದು ವೈದ್ಯರ ಬಳಿ ಬಂದು, ಯುವ ವೈದ್ಯ, ಅವರ ಹೆಸರು ಹೇಳ್ತೇನೆ, ಡಾಕ್ಟರ್ ಸೇಜುಕುಮಾರ್ ಸೇನಾಪತಿ ಅಂತ ಹೇಳಿ, ಗುವಾಹಟಿ ಮೆಡಿಕಲ್ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ಗೆ ಅಂತ ಹೇಳಿ ಪಾಪ ಸರ್ಕಾರಿ ಆಸ್ಪತ್ರೆಗೆ ಬಂದು 2 ದಿವಸ ಆಗಿರಲಿಲ್ಲ. ಅವನು ಮಾಡಿದ ತಪ್ಪೇನು? ರೋಗ ಉಲ್ಬಣ ಆಗಿ ಆಸ್ಪತ್ರೆಗೆ ಬಂದು ಕೋವಿಡ್ ಸಾಂಕ್ರಾಮಿಕ ರೋಗ ಶ್ವಾಸಕೋಶಕ್ಕೆ ತಲುಪಿದೆ, ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ವೆಂಟಿಲೇಟರ್ಸ್ ಇದೆಯಾ, ಅಲ್ಲಿ ಸಾಕಷ್ಟು ವೈದ್ಯರಿದ್ದಾರಾ, ಸಾಕಷ್ಟು ದಾದಿಯರಿದ್ದಾರಾ, ಸಾಕಷ್ಟು ಫೆಸಿಲಿಟಿ ಇದೆಯಾ, ಸೌಲಭ್ಯ ಇದೆಯಾ, ಬರುವಾಗ ರೋಗಿಯ ಕಂಡೀಷನ್ ಏನು ಇತ್ತು, ಯಾರಿಗೂ ಗೊತ್ತಿಲ್ಲ. ರೋಗಿ ಸತ್ತ ಕೂಡಲೇ 24 ಮಂದಿ ಏಕಕಾಲದಲ್ಲಿ ವೈದ್ಯರಿಗೆ ಹಿಗ್ಗಾಮುಗ್ಗ ಸಿಕ್ಕಿದ ವಸ್ತುವಿನಲ್ಲಿ ಹೊಡೆದಿದ್ದಾರೆ. ಇದು ಖಂಡಿತವಾಗಿ ಸಹ ಒಪ್ಪತಕ್ಕಂಥ ವಿಚಾರ ಅಲ್ಲ. ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ನಿರ್ಣಯ ಮಾಡಲಿಕ್ಕೆ ಕೋರ್ಟ್ಗಳಿದೆ, ಪೊಲೀಸರಿದ್ದಾರೆ. ನಿಮಗೆ ಡಾಕ್ಟರ್ ಮಾಡಿದ್ದು ಸರಿ ಇಲ್ಲ ಅಂತೇಳಿ ಆದರೆ ನೀವು ಕಂಪ್ಲೇಂಟ್ ಕೊಡಿ, ಅವರನ್ನು ಆರೋಪಿಯಾಗಿ ಮಾಡಿ ಕಂಪ್ಲೇಂಟ್ ಕೊಡಿ. ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಏನೇನು ಕಂಪ್ಲೇಂಟ್ ಆಗಬೇಕು ಅದನ್ನು ಕಂಪ್ಲೇಂಟ್ ಕೊಟ್ಟು ಅದನ್ನು ವೈದ್ಯರನ್ನು ಆರೋಪಿಯನ್ನಾಗಿ ಮಾಡಿ ಆಮೇಲೆ ಕೋರ್ಟ್ಗೆ ಹೋಗಿ ಆಮೇಲೆ ಏನಾಗ್ತದೋ ಹಾಗೆ ಈ ತರ ಕಾನೂನನ್ನ ಕೈಗೆತ್ತಿಕೊಂಡು ಮಾಡೋದು ಖಂಡಿತ ಸರಿಯಲ್ಲ. ಬಂದ ಎಲ್ಲ ರೋಗಿಗಳನ್ನ, ಯಾವ ರೋಗಿಗಳನ್ನ ಕಳೆದುಕೊಳ್ಬೇಕು ಅಂತ ಹೇಳಿ ಯಾವುದೇ ವೈದ್ಯರಿಗೆ ಇರುವುದಿಲ್ಲ. ಹಾಗಂತೇಳಿ ಬಂದ ಎಲ್ಲ ರೋಗಿಗಳನ್ನ ಉಳಿಸಿಕೊಳ್ಳಲಿಕ್ಕೆ ವೈದ್ಯರಿಗೆ ಸಾಧ್ಯ ಇಲ್ಲ. ವೈದ್ಯರು ಸಹ ಮನುಷ್ಯರೇ, ವೈದ್ಯರೇನು ದೇವರಲ್ಲ. ಅವರಿಗೂ ಅವರದ್ದೇ ಆದಂತಹ ಲಿಮಿಟೇಷನ್ಸ್ ಇರುವ ಸೌಲಭ್ಯಗಳನ್ನ ಬಳಸಿಕೊಂಡು, ಇರುವ ಆ ಸಲಕರಣೆಗಳನ್ನ, ಇರುವಂತಹ ಮ್ಯಾನ್ ಪವರ್ಗಳನ್ನ ಬಳಸಿಕೊಂಡು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇದನ್ನ ಜನರು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಅಂದ್ರೆ ಸಮಯ ಸಂದರ್ಭಗಳು ಯಾವ ರೀತಿ ಒದಗಿ ಬರ್ತವೆ ಅಂತ ಗೊತ್ತಿರುವುದಿಲ್ಲ. ರೋಗಿ ಬಂದಾಗ ಅವನ ಪರಿಸ್ಥಿತಿ ಹೇಗಿರ್ತದೆ ಅಂತಲೂ ಗೊತ್ತಿರುವುದಿಲ್ಲ. ಸ್ವೀಕರಿಸಬೇಕಾದದ್ದು ವೈದ್ಯರ ಅಥವಾ ಆಸ್ಪತ್ರೆಗಳ ಕರ್ತವ್ಯ. ಅಲ್ಲಿ ಕೈ ಮೀರಿದಾಗ ಇಂತಹ ಪರಿಸ್ಥಿತಿಗಳು ನಡೀತದೆ. ಹೌದು, ನೋಡಿ, ಯಾವ ಹಂತದಲ್ಲಿ ರೋಗಿ ವೈದ್ಯರ ಬಳಿ ಬಂದಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ರೋಗ ಉಲ್ಬಣಗೊಂಡ ಮೇಲೆ ರೋಗಿಗಳು ಏನ್ ಮಾಡ್ತಾರೆ, ರೋಗ ಬಂದ್ಮೇಲೆ, ಈಗ ಕೋವಿಡ್ ರೋಗವನ್ನೇ ನಾವು ತಗೊಳ್ಳೋಣ. ಕೋವಿಡ್ ರೋಗ ಬಂದಾಗ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಇರ್ತಾರೆ. ಯಾವಾಗ ವೈದ್ಯರ ಬಳಿ ಹೋಗ್ತಾರೆ, ಇವನ್ ಟೆಸ್ಟ್ ಸಹ ಮಾಡಿಸುವುದಿಲ್ಲ. ರೋಗ ಉಲ್ಬಣವಾಗಿ ಇನ್ನೇನು ಉಸಿರಾಟದ ತೊಂದರೆ ಆಗ್ತದೆ, ಆವಾಗ ವೈದ್ಯರ ಬಳಿ ಹೋಗ್ತಾರೆ. ಆ ಕ್ಷಣದಲ್ಲಿ ಹೋಗಿ ವೈದ್ಯರ ಹತ್ರ ಹೋಗಿರ್ತಾರೆ, ಏನಾದ್ರೂ ಮಾಡಿ ಬದುಕಿಸ್ಕೊಡಿ ಅಂತೇಳಿ. ಆ ಹಂತಕ್ಕೆ ಅವ್ರು ಹೋಗಿರ್ತಾರೆ. ಅಂತ ಕೈ ಮೀರಿದಾಗ ವೈದ್ಯರು ಸಹ ಏನು, ನಾವು ಮಿರಾಕಲ್ಸ್ ಅಂತ ಮಾಡಕ್ಕಾಗಲ್ಲ, ಮ್ಯಾಜಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪವಾಡಗಳು ನಡೆಯುವುದಿಲ್ಲ, ಖಂಡಿತವಾಗಿ ನಡೆಯುವುದಿಲ್ಲ. ಆ ರೋಗಿಯ ಕಂಡೀಷನ್ಸ್, ಅವನಿಗೆ ಕೋಮಾರ್ಬಿಡಿಟೀಸ್ ಏನಿದೆ ಎಲ್ಲವನ್ನ ನೋಡಿಕೊಂಡು ಅವನಿಗೆ ಯಾವ್ಯಾವ ಚಿಕಿತ್ಸೆ ನೀಡಬೇಕು ಅದನ್ನು ಖಂಡಿತವಾಗಿ ಮಾಡ್ತಾರೆ. ಮತ್ತೆ ಆ ಒಂದು ಆಸ್ಪತ್ರೆಯ ಸಿನಾರಿಯವನ್ನೇ ತಗೊಳ್ಳೋಣ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 2 ವೆಂಟಿಲೇಟರ್ ಇದೆ, 10 ವೆಂಟಿಲೇಟರ್ ಇದೆ, ಒಂದು ICU ನಲ್ಲಿ 10 ಪೇಷಂಟ್ ಇದ್ದಾರೆ. ಇವನು ಬರುವಾಗ ಅಲ್ಲಿ ICU ಸೌಲಭ್ಯ ಇಲ್ಲ, ವೆಂಟಿಲೇಟರ್ ಸೌಲಭ್ಯ ಇಲ್ಲ, ಅಥವಾ ಆಕ್ಸಿಜನ್ ಸೌಲಭ್ಯ ಇಲ್ಲ, ಇವನು ಒಬ್ಬನೇ ವೈದ್ಯ ಇರೋದು. ಈ ಎಲ್ಲ ಲಿಮಿಟೇಷನ್ಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದು ಯಾವುದು ನಾವು ದೃಶ್ಯ ಮಾಧ್ಯಮಗಳಲ್ಲಿ ನೋಡುವುದಿಲ್ಲ. ಇದು ಏನು ಬರ್ತದೆ, ಒಬ್ಬ ರೋಗಿ ಸತ್ತಿದ್ದಾನೆ, ಆರೋಪಿ ವೈದ್ಯನಿಂದಾಗಿ ಸತ್ತಿದ್ದಾನೆ ಅಂತೇಳಿ ಬಿಂಬಿಸುವುದು, ಇದು ಖಂಡಿತ ಒಪ್ಪತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಮೊದಲು ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು, ಸಾಕಷ್ಟು ಸಲಕರಣೆಗಳನ್ನ ನೀಡಬೇಕು, ಸಾಕಷ್ಟು ಸೌಲಭ್ಯಗಳನ್ನು, ಆಕ್ಸಿಜನ್ ಇರ್ಬೋದು, ಜೀವರಕ್ಷಕ ಔಷಧಿಗಳನ್ನ ನೀಡಬಹುದು, ICU ಫೆಸಿಲಿಟಿ ಎಲ್ಲವನ್ನೂ ಕೊಟ್ಟು ಎಲ್ಲವೂ ಸಿಕ್ಕಿದ ಮೇಲೆ ವೈದ್ಯರಿಗೆ ಜೀವ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಕೋರ್ಟಿಗೆ ಹೋಗಿ ಆರೋಪಿಯನ್ನಾಗಿ ಮಾಡಿ ಕೇಸ್ ಹಾಕಿ ಆಮೇಲೆ ಆ ರೀತಿ ನ್ಯಾಯಸಮ್ಮತವಾಗಿ ಏನಿದೆ, ಸಂವಿಧಾನಿಕವಾಗಿ ಏನೇನು ಮಾಡ್ಬೋದು ಅದನ್ನ ಮಾಡಬೇಕು. ಅದು ಬಿಟ್ಟು ಈ ರೀತಿ ನೇರವಾಗಿ ಗುಂಪು ಕಟ್ಟಿಕೊಂಡು ಬಂದು 100 ಜನರು ಬಂದು ವೈದ್ಯರ ಮೇಲೆ ದಾಳಿ ನಡೆಸುವುದು ಖಂಡಿತವಾಗಿ ಸಹ ಇದೊಂದು ನಾಗರಿಕ ಸಮಾಜದ ಒಂದು ಲಕ್ಷಣವೇ ಅಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ವೀಕ್ಷಕ ಬಾಂಧವರೇ, ಹೊಸಕೊರಲ ಸುರಕ್ಷಾ ಸಂಜೀವಿನಿಯ ಮಾತುಕತೆಯಲ್ಲಿ ಈ ವಾರ ವಿಶೇಷವಾದಂತಹ ನಾವು
ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ವೈದ್ಯರ ಮೇಲೆ ಹಲ್ಲೆ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ. ಈ ವಿಷಯದ ಬಗ್ಗೆ ವರದಿಗಳನ್ನು, ವಾರ್ತೆಗಳನ್ನು ಕೇಳ್ತಾ ಇರ್ತೇವೆ. ಆದರೆ ಎಲ್ಲೋ ನಡೀತಾ ಇರ್ತದೆ. ಕೆಲವು ಸಲ ನಮ್ಮ ಹತ್ತಿರದಲ್ಲೇ ನಡೆಯುವುದನ್ನು ನಾವು ನೋಡ್ತೇವೆ. ಇಂತಹ ವಿಷಯದಲ್ಲಿ ಈಗಾಗಲೇ ಡಾಕ್ಟರ್ ಹೇಳಿದರು, ಎಲ್ಲ ಪರಿಸ್ಥಿತಿಗಳು, ಸೌಲಭ್ಯಗಳು ಇದ್ದಾಗಲೂ ಕೂಡ ಒಮ್ಮೊಮ್ಮೆ ಪರಿಸ್ಥಿತಿ ಕೈ ಮೀರ್ತದೆ, ಒಮ್ಮೊಮ್ಮೆ ಸೌಲಭ್ಯಗಳು ಇಲ್ಲದೆ ಪರಿಸ್ಥಿತಿ ಕೈ ಮೀರ್ತದೆ. ಹೀಗೆಲ್ಲ ಆಗುತ್ತದೆ. ಯಾವುದು ಬೇಕು ಅಂತ ಹೇಳಿ ಯಾರು ಏನು ಮಾಡುವುದಿಲ್ಲ. ವೈದ್ಯರುಗಳಿಗೆ ಅವರ ಕರ್ತವ್ಯವೇ ರೋಗಿಯನ್ನು ಉಳಿಸುವುದು. ಇಂತಹ ಸಂದರ್ಭದಲ್ಲಿ ಈಗ ನೀವು ಹೇಳಿದ ಮಾತಿಗೆ ಪೂರಕವಾಗಿ ನಾವು ನೋಡಿದಂತಹ ಒಂದು ಉದಾಹರಣೆ, ಒಬ್ಬ ರೋಗಿಯನ್ನು ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸ್ತಾರೆ. ವೈದ್ಯರು ಅವರನ್ನು ದಾಖಲು ಮಾಡಿಕೊಂಡು ಅವರನ್ನು ನೋಡಿಕೊಂಡು ಅವರಿಂದ ಆಗುವಂತಹ ಒಂದು ಪ್ರಾಥಮಿಕ ಚಿಕಿತ್ಸೆ, ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಆ ರೋಗಿ ಸತ್ತು ಹೋಗುವುದನ್ನು ನಾವು ನೋಡ್ತೇವೆ. ಆಗಲೇ ಅಲ್ಲಿ ಸಂಬಂಧಿಕರೆಲ್ಲ ಆರೋಪ ಮಾಡ್ತಾರೆ, ಕರ್ಕೊಂಡು ಬರುವಾಗ ಒಳ್ಳೆದಿದ್ರು ಸತ್ರು, ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ನಿಂದ ಆಗಿ ಹೇಳಿಕೊಂಡು. ಆ ನಂತರ ಯಾಕಾಯಿತು ಅಂತ ಹೇಳಿ ನಿಧಾನವಾಗಿ ಪರಿಶೀಲನೆ ಮಾಡುವಾಗ ಆ ಸತ್ತ ರೋಗಿಯ ಸಂಬಂಧಿ ಹೇಳುವ ಮಾತುಗಳು ಗೊತ್ತಾಗ್ತದೆ. ಆ ರೋಗಿ ಆಗಾಗಲೇ ಪೇಯ್ನ್ ಕಿಲ್ಲರ್ಗಳನ್ನು, ಅದು ಕೂಡ ತುಂಬ ಹೈ ಡೋಸ್ ಪೇಯ್ನ್ ಕಿಲ್ಲರ್ಗಳನ್ನು ತೆಕ್ಕೊಂಡು ಸಾಧಾರಣ ಯಾವ ಮದ್ದು ನಾಟದಂತಹ ಪರಿಸ್ಥಿತಿಯಲ್ಲಿ ಅವಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ರೋಗಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಡಾಕ್ಟ್ರಿಗೆ ಇದೆಲ್ಲ ಗೊತ್ತೇ ಇರುವುದಿಲ್ಲ, ಅವರೆಲ್ಲ ಹೇಳುವುದೇ ಇಲ್ಲ. ಡಾಕ್ಟ್ರು ಕೊಟ್ಟ ಒಂದು ಯಾವುದೋ ಚಿಕಿತ್ಸೆಗಾಗಿ ಕೊಟ್ಟ ಮದ್ದು ಅಲ್ಲಿ ವಿಫಲ ಆಗ್ತದೆ, ರೋಗಿ ಸಾಯುವಂತಹದ್ದು. ಇದು ಗೊತ್ತಾಗುವಾಗ ಒಂದು 2-3 ದಿವಸ ತಡ ಆಗಿರ್ತದೆ. ಒಮ್ಮೆಗೆ ಸಂಬಂಧಿಗಳು ರೋಗಿ ಸತ್ಯದಾರ ಹೇಳಿಕೊಂಡು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ, ವೈದ್ಯರ ನಿರ್ಲಕ್ಷ್ಯ ಹೇಳಿಕೊಂಡು. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ವೈದ್ಯರು ರೋಗಿ ಏನು ಹೇಳ್ತಾರೆ, ಚರಿತ್ರೆಯನ್ನು ನಾವು ಕೇಳ್ತೇವೆ, ಕೇಸ್ ಹಿಸ್ಟ್ರಿ ಅಂತ ಹೇಳ್ತೇವೆ. ಯಾವ ರೋಗ ಎಷ್ಟು ಸಮಯದಿಂದ ಇದೆ, ರೋಗದ ತೀವ್ರತೆ ಹೇಗೆ ಆರಂಭ ಆಯಿತು, ಯಾವ್ಯಾವ ಮೆಡಿಸಿನ್ಗಳನ್ನು ತೆಕ್ಕೊಂಡಿದ್ದೀರಿ, ಯಾವ್ಯಾವ ಮೆಡಿಸಿನ್ಗಳನ್ನು ಮೊದಲು ಎಷ್ಟು ವೈದ್ಯರ ಬಳಿ ಹೋಗಿದ್ದೇವೆ, ಎಲ್ಲವನ್ನ ವಿಚಾರಿಸಿದಾಗ ನಮಗೆ ಅರ್ಧ ರೋಗವನ್ನು ನಾವು ಚರಿತ್ರೆಯಲ್ಲೇ ಡಯಾಗ್ನೋಸ್ ಮಾಡ್ತೀವಿ. ನಮ್ಗೆ ಗೊತ್ತಾಗ್ತದೆ ಇಂಥ ಔಷಧಿ ತಗೊಂಡಿದ್ದೀವಿ, ಇಂಥ ತೊಂದರೆ ಇದೆ, ಇಷ್ಟು ವರ್ಷದಿಂದ ಇದೆ ಅಂತೇಳಿ. ಇದೆಲ್ಲವನ್ನ ನೀವು ಡಾಕ್ಟರ್ ಬಳಿ ಹೇಳಲಿಲ್ಲ ಅಂತೇಳಿ ಆದರೆ ಖಂಡಿತವಾಗಿಯೂ ಸಹ ಡಾಕ್ಟರಿಗೆ ಏನು ಗೊತ್ತಾಗ್ತದೆ, ನೀವು ಏನು ಹೇಳ್ತೀರಾ ಅದನ್ನೇ ವೈದ್ಯರು ನೋಡಿಕೊಂಡು ಕ್ಲಿನಿಕಲ್ ಸಿಂಪ್ಟಮ್ಸ್ ಅನ್ನ ನಾವು ಹುಡುಕುವಂಥದ್ದು. ಅದು ಹೇಳದೇ ಇದ್ರೆ ವೈದ್ಯರಿಗೆ ಖಂಡಿತವಾಗಿ ಗೊತ್ತಾಗೋದಿಲ್ಲ. ತಾವು ಹೇಳಿರ್ಬೋದು, ನೀವು ಹೇಳಿದ್ರೆ ಈಗ ಪೇನ್ ಕಿಲ್ಲರ್ ಅಥವಾ ಸ್ಟೀರಾಯ್ಡ್ ಯಾವುದೋ ಒಂದು ಔಷಧಿ ತಗೊಂಡಿರ್ತಾರೆ, ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಅಂತಿಮ ಹಂತದಲ್ಲಿ ಇರ್ಬೋದು. ಆ ಹಂತದಲ್ಲಿ ವೈದ್ಯರ ಬಳಿ ಬಂದಾಗ ವೈದ್ಯರು ಏನು ಯಾವುದೇ ಇಂಜೆಕ್ಷನ್ ಕೊಟ್ಟರು ಸಹ ಅದು ತಾಗುವಂತ ಒಂದು ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಆವಾಗ ಕಾಕತಾಳಿ ಅಂದಂತೆ ಅಂತಿಮ ಹಂತದಲ್ಲಿ ರೋಗಿ ಜೀವ ಹೋಗಿದ್ದನ್ನ ವೈದ್ಯರನ್ನೇ ಹೊಣೆಗಾರ ಮಾಡೋದು ಖಂಡಿತ ಸರಿಯಲ್ಲ. ಈ ಸೆಲ್ಫ್ ಮೆಡಿಕೇಶನ್, ಸ್ವಯಂ ಮದ್ದುಗಾರಿಕೆ ಅಂತೇಳಿ, ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಹಳ ಡೇಂಜರ್. ಇದು ನಮ್ಮ ಮಾತುಕತೆಯಲ್ಲಿ ಯಾವಾಗಲೂ ಬರ್ತಾ ಇದೆ, ಯಾವಾಗಲೂ ನೀವು ಹೇಳ್ತೀರಿ, ಆದ್ರೂ ಜನರಿಗೆ ಅರ್ಥ ಆಗೋದು ಕಡಿಮೆ. ಹೌದು, ಸೆಲ್ಫ್ ಮೆಡಿಕೇಶನ್ ನೋಡಿ, ನಮ್ಮಲ್ಲಿ ನಮ್ಮ ರೂಲ್ಗಳು ಹೇಗಿದೆ ಅಂತ ಹೇಳಿ, ನಮಗೆ ಓವರ್ ದ ಕೌಂಟರ್ ಡ್ರಗ್ ಅಂತ ಇದೆ, ಶೆಡ್ಯೂಲ್ಡ್ ಡ್ರಗ್ ಅಂತ ಇದೆ. ಓವರ್ ದ ಕೌಂಟರ್ ಡ್ರಗ್ ಅಂತ ಹೇಳಿ ಈಗ ಒಂದು ಡೋಲೋ 650 ಅಥವಾ ಯಾವುದೋ ಪೇನ್ ಕಿಲ್ಲರ್ ಅಥವಾ ಕೆಲವು ಡ್ರಗ್ಗಳನ್ನು ನಾವು ಓವರ್ ದ ಕೌಂಟರ್ ಡ್ರಗ್ ಅಂತ ಹೇಳಿದೆ, ಅದನ್ನು ಮಾತ್ರ ತಗೊಳ್ಬೇಕು. ನಮ್ಮಲ್ಲಿ ಎಲ್ಲವೂ ಸಿಗ್ತದೆ ಮೆಡಿಕಲ್ ಶಾಪ್ಗಳಲ್ಲಿ. ಒಂದು ಕಾಯ್ದೆಯನ್ನ, ಪಾಲಿಸಿಯನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಎಲ್ಲ ಆಂಟಿಬಯೋಟಿಕ್ಗಳು ಸಿಗ್ತದೆ, ಎಲ್ಲ ಆಂಟಿಬಯೋಟಿಕ್ಗಳು ವಿದೌಟ್ ಪ್ರಿಸ್ಕ್ರಿಪ್ಷನ್ ಸಿಗ್ತದೆ, ಸ್ಟೀರಾಯ್ಡ್ಗಳು ಸಿಗ್ತದೆ, ಎಲ್ಲ ಔಷಧಿಗಳು ಎಲ್ಲವೂ ಎಲ್ಲ ಕಾಲಕ್ಕೆ ಎಲ್ಲ ಕಡೆಯೂ ಸಿಗುವಾಗ ಅವರು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಡಾಕ್ಟರ್ ಗೂಗಲ್ ಮುಖಾಂತರ. ಓಕೆ, ಈ ರೋಗಕ್ಕೆ ಯಾವ ಮದ್ದು ಅಂತ ಹೇಳಿ. ಈಗ ಕೋವಿಡ್ ನಲ್ಲೂ ಆಗಿರುವಂತದ್ದೇ, ಈಗ ಬ್ಲ್ಯಾಕ್ ಫಂಗಸ್ ಅಲ್ಲೂ ಆಗಿರುವಂತದ್ದೇ ಉಂಟು. ಸ್ಟೀರಾಯ್ಡ್ ಯಾವಾಗ ಕೊಡುವಂಥದ್ದು, ಕೋವಿಡ್ ರೋಗಿಗಳಿಗೆ 5 ದಿವಸ ಕಳೆದು ಉಸಿರಾಟದ ತೊಂದರೆ ಶುರುವಾದಾಗ ಆರಂಭಿಕ ಹಂತದಲ್ಲಿ ಯಾರೂ ಕೊಡುವುದಿಲ್ಲ. ಇದು ಕೋವಿಡ್ ಡಯಾಗ್ನೋಸ್ ಆದ ಕೂಡಲೇ ಸೆಲ್ಫ್ ಮೆಡಿಕೇಶನ್, ಸ್ಟೀರಾಯ್ಡ್, ನನಗೆ ಜಾಸ್ತಿ ರೋಗ ಆಗೋದು ಬೇಡ ಅಂತೇಳಿ. ಅಂತವರಲ್ಲಿ ಈಗ ಬ್ಲ್ಯಾಕ್ ಫಂಗಸ್ ಬಂದಿದೆ ನೋಡಿ, ಇದು ಸೆಲ್ಫ್ ಮೆಡಿಕೇಶನ್ ಇಂದ ಸ್ಟೀರಾಯ್ಡ್ ತೆಗೆದುಕೊಂಡಿರುವಂತ ಆಗಿರುವಂಥದ್ದು. ಆಮೇಲೆ ಇದೇ ಸ್ಟೀರಾಯ್ಡ್ ಇಂದ ಸಾಕಷ್ಟು ಸೈಡ್ ಎಫೆಕ್ಟ್ಗಳು, ಅಡ್ಡ ಪರಿಣಾಮಗಳು ಬಂದು ಬ್ಲ್ಯಾಕ್ ಫಂಗಸ್ ಆಯಿತು, ಆಮೇಲೆ ಡೆತ್ ಆಯಿತು. ಅದಕ್ಕೆ ನೀವು ಡಾಕ್ಟರ್ನ ಹೊಣೆಗಾರಿಕೆ ಮಾಡಿದ್ರೆ ಹೇಗೆ? ಇದಕ್ಕೆ ನಾನು ಹೇಳೋದು, ಸಾಕಷ್ಟು ರೂಲ್ಸ್ಗಳ, ಓವರ್ ದ ಕೌಂಟರ್ ಮೆಡಿಸಿನ್ಸ್ ತೆಗಬಾರದು, ಶೆಡ್ಯೂಲ್ಡ್ ಹೆಚ್ ಡ್ರಗ್ಗಳನ್ನ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಲೇಬಾರದು. ಇದೆಲ್ಲವನ್ನ ರೂಲ್ಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಸಹ ಈ ರೋಗ ಉಲ್ಬಣಗೊಳ್ಳುವುದನ್ನು ತಪ್ಪಿಸಬಹುದು, ಮತ್ತೆ ಕೊನೆಗೆ ಡಾಕ್ಟರ್ ಅನ್ನು ಹೊಣೆಗಾರ ಮಾಡುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಇದನ್ನ ತಾವು ಹೇಳಿದ ಮಾತು ನಿಜವಾದ ಮಾತು. ಅನಗತ್ಯವಾಗಿ ಔಷಧಿಗಳನ್ನ ತಿಂದರೆ ಔಷಧಿಯೇ ಅದು ಜೀವಭಕ್ಷಕ ಆಗ್ಲಿಕ್ಕೆ ಸಾಧ್ಯ. ಅತಿಯಾದರೆ ಅಮೃತ ವಿಷ ಅಂತ ಹೇಳಿ ನಮ್ಮಲ್ಲಿ ಒಂದು ಮಾತೇ ಇದೆ. ಅದು ಮದ್ದಿನ ವಿಷಯದಲ್ಲೂ ಹಾಗೆ ಆಗ್ತದೆ ಖಂಡಿತ. ಈಗ ಸ್ಟೀರಾಯ್ಡ್ ಅಷ್ಟೇ, ಅದು ಜೀವರಕ್ಷಕ ಔಷಧಿ. ಈಗ ಎಷ್ಟೋ ಜನರಿಗೆ ಅದು ಜೀವ ತೆಗೆದಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ನಾವು ಈಗ ಕಾಣ್ತಾ ಇದ್ದೇವೆ. ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ ರೋಗ ನಮ್ಮನ್ನು ಕಾಡ್ತಾ ಇರೋದು, ಡಯಾಬಿಟಿಸ್ ಮತ್ತೆ ಸ್ಟೀರಾಯ್ಡ್ ಎರಡೂ ಒಟ್ಟು ಸೇರಿ ರೋಗ ರಕ್ಷಣಾ ಶಕ್ತಿ ವ್ಯವಸ್ಥೆ ಹುದುಗಿ ಹೋಗಿ 10 ಹಲವು ರೋಗಗಳಿಗೆ ಕಾರಣ ಆಗ್ತಾ ಇದೆ. ನಮ್ಮಲ್ಲಿ ಹೆಚ್ಚಿನವರಿಗೆ ಈಗ ನೀವು ಹೇಳಿದ ಹಾಗೆ
ಒಂದು ಡಾಕ್ಟರ್ಗಳ ಹತ್ರ ಹೋದರೆ ಅವರು ಒಂದು ಡೋಸ್ ಅಂತ ಕೊಡ್ತಾರೆ, ಒಂದು ನಿರ್ದಿಷ್ಟ ಸಮಯದವರೆಗೆ ಇಂತಹ ಮದ್ದುಗಳನ್ನು ತೆಗೆದುಕೊಳ್ಳಿ ಅಂತ ಕೊಡ್ತಾರೆ, ನಾವೆಲ್ಲ ನೋಡ್ತೇವೆ. ಆದರೆ ಹೆಚ್ಚಿನವರಿಗೆ ಏನು ಅಂತ ಹೇಳಿದರೆ 1 ಸಲ 2 ಸಲ ತಗೊಂಡು ಕೂಡಲೇ ಗುಣ ಆದ ನಂತರ ಇನ್ನು ಯಾಕೆ 2 ದಿವಸ ತಗೊಳ್ಬೇಕು, ಡಾಕ್ಟರ್ ಕೊಟ್ಟದ್ದು ವೇಸ್ಟ್ ಅಂತ ಹೇಳಿ ತೆಗೆದು ಬಿಡ್ತಾರೆ. ಇದು ಕೂಡ ಅಪಾಯಕಾರಿ. ಖಂಡಿತವಾಗಿ ಸರ್. ನೋಡಿ, ಒಂದು ನಿರ್ದಿಷ್ಟವಾದ ಡೋಸು ಇಂತಿಷ್ಟು ದಿವಸಕ್ಕೆ ಆಂಟಿಬಯೋಟಿಕ್ಗಳನ್ನು ಸಾಮಾನ್ಯವಾಗಿ ಮಿನಿಮಮ್ 5 days, 7 days, 14 days ಅದು ರೋಗವನ್ನು ಹೊಂದಿಕೊಂಡು, ಈಗ ನಾವು ಬ್ಲ್ಯಾಕ್ ಫಂಗಸ್ ತಗೊಂಡ್ರೆ ಅದಕ್ಕೆ 3 ತಿಂಗಳು 3 weeks ಡೋಸ್ ಕೊಡಬೇಕಾಗತ್ತೆ ಆಂಟಿಬಯೋಟಿಕ್ಸ್. ಕೆಲವರಿಗೆ 5 ದಿವಸ ಸಾಕಾಗ್ತದೆ. ಇದನ್ನು ವೈದ್ಯರು ರೋಗದ ಲಕ್ಷಣ, ರೋಗದ ತೀವ್ರತೆ, ವ್ಯಕ್ತಿಯ ದೇಹ ಚರಿತ್ರೆ, ದೇಹದ ಪರಿಸ್ಥಿತಿಯನ್ನು ನೋಡಿ ನಾವು ಕೊಡುವಂಥದ್ದು. ಇದನ್ನು ಬಿಟ್ಟು ನೀವು 2 ಡೋಸ್ ತಗೊಂಡಾಗ ಯಾವುದೇ ವ್ಯಕ್ತಿಗೆ ಯಾವುದೇ ರೋಗ ಇದ್ದರೆ ನೀವು ಒಮ್ಮೆ ಸ್ಟೀರಾಯ್ಡ್ ತಗೊಂಡಾಗ ಅವನಿಗೆ ಖುಷಿ ಆಗ್ತದೆ, ನಾರ್ಮಲ್ ಆಗಿದೆ ಅಂತ ಅನಿಸ್ತದೆ, ಆಮೇಲೆ ಅದು ಉಲ್ಬಣ ಆಗ್ತದೆ. ಸೊ ಆಂಟಿಬಯೋಟಿಕ್ಗಳನ್ನ ವೈದ್ಯರು ಹೇಗೆ ಹೇಳ್ತಾರೋ ಹಾಗೆಯೇ ತಗೊಳ್ಬೇಕು. ನೀವು ಅದನ್ನು ತಗೊಳ್ಳೋದಿಲ್ಲ, ತಾವು ಹೇಳಿದಾಗೆ 2 ಮಾತ್ರೆ 3 ಮಾತ್ರೆ ತಗೊಳ್ಳೋದು, ನಾಳೆ ನೆಕ್ಸ್ಟ್ ಟೈಮ್ ಬಂದಾಗ ಇಪ್ಪಡು ಅಂತ ಅದನ್ನು ತೆಗೆದಿಡೋದು, ಅಥವಾ ಪಕ್ಕದ ಮನೆಯವರಿಗೆ ಏನೋ ಬಂದ್ರೆ ಎಂಕಿ ಮಾತ್ರೆ ಎಡ್ಡೆ ಪತ್ತದ ನೀರ್ಲ ಇಲ್ಲ ಅಂತ ಅವರಿಗೂ ಕೊಡೋದು. ಇದೆಲ್ಲ ಬಹಳ ಡೇಂಜರ್. ನಿಮಗೆ ಕೊಟ್ಟಿರುವಂತ ಔಷಧಿ ನಿಮ್ಮ ದೇಹದ ಲಕ್ಷಣ ನೋಡಿ ಕೊಟ್ಟಿರುವಂತದ್ದು, ಅದನ್ನ ಇನ್ನೊಬ್ಬರಿಗೆ ಕೊಡುವಂತ ಯಾವ ನೈತಿಕ ಹಕ್ಕು ನಿಮ್ಗಿಲ್ಲ. ಅದು ಕ್ರಿಮಿನಲ್ ಆಕ್ಟ್. ಇದೆಲ್ಲ ಸಮಾಜದಲ್ಲಿ ನಡೀತಾ ಇದೆ. ಅವೈಲಬಿಲಿಟಿ ಆಫ್ ಮೆಡಿಸಿನ್ಸ್ಗೆ ಕಂಟ್ರೋಲ್ ಆಗಬೇಕು. ಮತ್ತೆ ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಡ್ರಗ್ಸ್, ಅಂದ್ರೆ ಅನಗತ್ಯವಾಗಿ ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡೋದನ್ನ ತಪ್ಪಿಸಬೇಕು. ಹೀಗೆ ಮಾಡಿದರೆ ಮತ್ತೆ ವೈದ್ಯರು ಹೇಳಿದ ಔಷಧಿಗಳನ್ನ ಅವರು ಹೇಳಿದ ರೀತಿಯಲ್ಲೇ ತೆಗೆದುಕೊಳ್ಬೇಕು. ಹೀಗೆ ಮಾಡಿದರೆ ಮಾತ್ರ ಆ ಔಷಧಿ ಜೀವರಕ್ಷಕ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಕೊನೆಗೆ ನೀವು ಡಾಕ್ಟರ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಆ ಹಂತಕ್ಕೆ ಬರ್ತೀರಾ. ಈಗ ನಾವು ವಿಷಯಕ್ಕೆ ಬರೋದಿದ್ರೆ, ಈಗ ವೈದ್ಯರ ಮೇಲೆ ಹಲ್ಲೆ ನಡೆಯುವಂತಹದ್ದು ಅದು ನೀವು ಹೇಳಿದಾಗೆ ಹತಾಶ ಮನೋಭಾವನೆಯಿಂದ ಇರಬಹುದು. ಒಮ್ಮೊಮ್ಮೆ ಎಲ್ಲಿಯೂ ಅಪವಾದಕ್ಕೆ ವೈದ್ಯರುಗಳ ನಿರ್ಲಕ್ಷ್ಯವೂ ಇರಬಹುದು. ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಯಾರು ಪರಿಪೂರ್ಣರಂತ ಯಾರೂ ಇಲ್ಲ. ಆದ್ರೆ ಇಂತಹದ್ದು ಆಗದ ಹಾಗೆ ಅಥವಾ ತಡೆಯುವುದಕ್ಕೆ ಏನು ಮಾಡಬೇಕು? ನೋಡಿ, 100ರಲ್ಲಿ 1 ಘಟನೆ ಅಥವಾ 1000ದಲ್ಲಿ 1 ಘಟನೆ ವೈದ್ಯರ ನಿರ್ಲಕ್ಷ್ಯ ಇದೆ ಅಂತ ನಾನು ಇಲ್ಲ ಅಂತ ಹೇಳುವುದಿಲ್ಲ, ನಾನು ಒಪ್ಕೊಳ್ತೇನೆ. ವೈದ್ಯರು ಮನುಷ್ಯರೇ, ವೈದ್ಯರು ದೇವರಲ್ಲ. ಸೊ ಈ ನಿಟ್ಟಿನಲ್ಲಿ ವೈದ್ಯರು ನಿರ್ಲಕ್ಷ್ಯದಿಂದ ರೋಗಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ವೈದ್ಯರಿಗೆ ಶಿಕ್ಷೆ ಆಗಬೇಕು, ಬೇಡ ಅಂತ ಹೇಳಲ್ಲ. ಅದಕ್ಕೆ ರೂಲ್ ಆಫ್ ಕೋರ್ಟ್ ಇದೆ. ಆ ವೈದ್ಯರ ಮೇಲೆ ಕೇಸ್ ಮಾಡಿ ಕೋರ್ಟಿಗೆ ಹೋದ್ರೆ ಖಂಡಿತವಾಗಿ ನ್ಯಾಯ ಸಿಗ್ತದೆ. ಇದನ್ನೆಲ್ಲ ನಾವು ತಡಿಬೇಕಾದ್ರೆ, ಈ ರೀತಿಯ ವೈದ್ಯರ ಮೇಲೆ ದಾಳಿ ಆಗೋದಕ್ಕೆ ತಡಿಬೇಕಾದ್ರೆ ಕಠಿಣವಾದ ಕಾನೂನುಗಳನ್ನು ತರಬೇಕು. ಏನು ನಾನ್ ಬೇಲೇಬಲ್ ವಾರೆಂಟ್ ಅಂತ ಮಾಡಬೇಕು. ವೈದ್ಯರ ಮೇಲೆ ದಾಳಿ ಮಾಡಿದಾಗ, ಈಗ ನೀವು ಸರ್ಕಾರಿ ಕೆಲಸಗಾರರ ನೌಕರರ ಮೇಲೆ ದಾಳಿ ಮಾಡಿದ್ರೆ ಹೇಗೆ ಇದು ಮಾಡ್ತೀರೋ ಅದೇ ರೀತಿಯ ಕೇಸ್ ನಾನ್ ಬೇಲೇಬಲ್, ಅವನಿಗೆ ಜಾಮೀನು ರಹಿತ ವಾರೆಂಟ್ ಕೊಡ್ಬೇಕಾಗತ್ತೆ. ಜಾಮೀನು ರಹಿತ ಕೇಸ್ ಅವರಿಗೆ ಮೇಲೆ ಹಾಕಿ ಅವ್ರನ್ನ ಒಳಗೆ ಹಾಕಬೇಕು. ಹಾಗೆ ಮಾಡಿದರೆ ಈ ಯಾರು ಸಹ ಜನರು ವೈದ್ಯರ ಮೇಲೆ ದಾಳಿ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಆ ರೀತಿ ಮಾಡಬೇಕು. ಮತ್ತೆ ಈ ಕೇಸ್ಗಳನ್ನೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಈಗ ನಾವು ಎಂಡೆಮಿಕ್ ಟೈಮ್ನಲ್ಲಿ ಏನೋ ಇದಿದೆ, ಸಾಂಕ್ರಾಮಿಕ ರೋಗ ಹರಡುವ ಸಂದರ್ಭದಲ್ಲಿ ವೈದ್ಯರ ಮೇಲೆ ದಾಳಿ ಮಾಡಿದರೆ ಅದನ್ನು ನಾರ್ಮಲ್ ಟೈಮ್ಗಳಲ್ಲೂ ಸಹ ಇಂಪ್ಲೈ ಆಗಬೇಕು. ನೇರವಾಗಿ ಅವರನ್ನ ತೀವ್ರವಾದಂತ ಟೆರರಿಸ್ಟ್, ಈಗ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ವೈದ್ಯರುಗಳು, ಟೆರರಿಸ್ಟ್ ಆಕ್ಟ್ ತರ ನೋಡ್ಕೋಬೇಕು ಅವರನ್ನ ಅಂತೇಳಿ. ಅವರನ್ನು ಸಹ ಉಗ್ರವಾದ ಶಿಕ್ಷೆಗೆ ಕನಿಷ್ಠ 10 ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಕಾನೂನುಗಳನ್ನ ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ರೋಗಿ ವೈದ್ಯನ ಮೇಲೆ ಹಲ್ಲೆ ಮಾಡ್ತಾನೆ, ಮಾರಣಾಂತಿಕ ಹಲ್ಲೆ, ಆಮೇಲೆ ಅದು ಕೇಸ್ ಆಗ್ತದೆ, ಆಮೇಲೆ ಬೇಲ್ ತಗೊಂಡು ಅವನು ಹೊರಗೆ ಬರ್ತಾನೆ, ಪುನಃ ಅವನು ಇನ್ನೊಬ್ಬ ವೈದ್ಯರ ಮೇಲೆ ಮಾಡ್ತಾ ಇರ್ತಾನೆ. 15 ವರ್ಷ ಆದ ನಂತರ ಕೋರ್ಟಿಗೆ ಬರುವಾಗ ಈ ವೈದ್ಯರು ಇರುವುದಿಲ್ಲ, ಆ ರೋಗಿಯೂ ಇರುವುದಿಲ್ಲ. ಆ ರೋಗಿ ಆರೋಪಿ ಇನ್ನು 4 ಜನರಿಗೆ ಹೊಡೆದಿರ್ತಾನೆ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಬೇಗನೆ ಈ ಕೇಸುಗಳು ವಿಲೇವಾರಿ ಆಗಬೇಕು. ಅತ್ಯಂತ ಬೇಲ್ ಸಿಗದಂತಹ, ಜಾಮೀನು ಸಿಗದಂತಹ ಕೇಸ್ ಆಗಬೇಕು. ವೈದ್ಯರನ್ನ ರಕ್ಷಿಸುವಂತಹ ಕಾನೂನುಗಳನ್ನ, ಏಕರೀತಿಯ ಕಾನೂನು ದೇಶದೆಲ್ಲೆಡೆ ಬರಬೇಕು. ಇದು ಆಲ್ ಓವರ್ ಇಂಡಿಯಾ ವೈದ್ಯರ ಮೇಲೆ, ಬರೀ ವೈದ್ಯರು ಅಂತ ನಾನು ಹೇಳಲ್ಲ, ವೈದ್ಯರೇನು ದೇವರಲ್ಲ, ವೈದ್ಯರ ಜೊತೆ ದಾದಿಯವರು ಅಷ್ಟೇ. ಒಬ್ಬ ವೈದ್ಯ ಪರಿಪೂರ್ಣ ಚಿಕಿತ್ಸೆ ನೀಡಬೇಕಾದ್ರೆ ದಾದಿಯರು ಸಹ ಬೇಕು. ಮೊನ್ನೆ ನೋಡಿರ್ಬೋದು, ಅಸ್ಸಾಂನಲ್ಲಿ ಗುವಾಹಟಿನಲ್ಲಿ ಆದ ಘಟನೆಯಲ್ಲಿ ವೈದ್ಯರನ್ನ ರಕ್ಷಿಸಲಿಕ್ಕೆ ದಾದಿಯರು ಬರ್ತಾರೆ. ದಾದಿಯರ ಮೇಲೂ ಸಹ ಮಾರಣಾಂತಿಕ ಅಟ್ಯಾಕ್. ಇವನ್ ವಾರ್ಡ್ ಬಾಯ್ ಆಗಿರ್ಬೋದು, ಒಂದು ವಾರ್ಡ್ನಲ್ಲಿ, ಕೋವಿಡ್ ವಾರ್ಡ್ನಲ್ಲಿ ವಾರ್ಡ್ ಬಾಯ್ಗೂ ಅವನಿಗೆ ಆದಂತಹ ಒಂದು ವಿಶೇಷವಾದ ರೋಲ್ ಇದೆ. ಆಸ್ಪತ್ರೆಯಲ್ಲಿ ಯಾರ್ಯಾರು ಇದ್ದಾರೆ, ವೈದ್ಯರು, ದಾದಿಯರು, ಮತ್ತೆ ವಾರ್ಡ್ ಬಾಯ್ ಇರ್ಬೋದು, ಅಥವಾ ಆಸ್ಪತ್ರೆ ಸಲಕರಣೆಗಳು,
ಈಗ ಮೊನ್ನೆ ಘಟನೆಯಲ್ಲಿ ರೋಗಿ ಸತ್ತಾಗ ವೈದ್ಯರ ಡಾಕ್ಯುಮೆಂಟ್ಸ್ಗಳು ಕಂಪ್ಯೂಟರ್ ಮೇಲೆ ದಾಳಿ ಮಾಡುವಂಥದ್ದು, ವೈದ್ಯರ ಸಲಕರಣೆಗಳು, ವೆಂಟಿಲೇಟರ್ಗಳು ಅಥವಾ ಆಕ್ಸಿಜನ್ಗಳ ಸಪ್ಲೈ ಮಾಡುವಂಥ ಔಷಧಿಗಳು ಎಲ್ಲವನ್ನ ಫಾರ್ಮಸಿ ಮೇಲೆ ಗಲಾಟೆ ಮಾಡುವಂಥದ್ದು, ಇದನ್ನು ಸಹ ನಾವು ಕಠಿಣ ಕಾನೂನು ಕ್ರಮ ಆಗುವಾಗೆ ನೋಡಿಕೊಳ್ಬೇಕು. ಹಾಗೆ ಮಾಡಿದರೆ ಜನರಿಗೆ ಒಂದು ಸಂದೇಶ ಹೋಗ್ತದೆ, ವೈದ್ಯರ ಮೇಲೆ ದಾಳಿ ನಡೆದರೆ ಕಠಿಣ ಕಾನೂನುಗಳಿದೆ, ನಮಗೆ ಬೇಗ ಶಿಕ್ಷೆ ಆಗ್ತದೆ. ಹಾಗೆ ಮಾಡಿದರೆ ನಾವು ಏನು ನಮ್ಮ ಈ ವೈದ್ಯರ ಮೇಲೆ ಆಗುವಂಥ ದಾಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಪ್ರತಿನಿತ್ಯ ವಾಟ್ಸಪ್ಗಳಲ್ಲಿ ಬರ್ತದೆ, ಪೇಪರ್ಗಳಲ್ಲಿ ಬರ್ತದೆ, ವೈದ್ಯರ ಮೇಲೆ ಮಾರಣಾಂತಿಕ ದಾಳಿ, ವೈದ್ಯರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಅಂತೇಳಿ ಮರುದಿವಸ ಪೇಪರಲ್ಲಿ ಶ್ರದ್ಧಾಂಜಲಿ ಹಾಕುವ ಕೆಲಸ ಆಗ್ತದೆ. ಅದು ಆಗಬಾರ್ದು ಅಂತೇಳಿ ಆದರೆ ಖಂಡಿತವಾಗಿಯೂ ಇಂತಹ ಸ್ಟ್ರಿಕ್ಟ್ ಕಠಿಣ ಕಾನೂನುಗಳನ್ನು ನಾವು ತರಲೇಬೇಕಾಗತ್ತೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ಸುರಕ್ಷಾ ಸಂಜೀವಿನಿಯ ಮಾತುಕತೆಯಲ್ಲಿ ವೈದ್ಯರ ಮೇಲೆ ದಾಳಿ ಎನ್ನುವಂತಹ ವಿಷಯದ ಬಗ್ಗೆ ನಾವು ಈ ವಾರದಲ್ಲಿ ಮಾತನಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಈ ವೈದ್ಯರ ಮೇಲೆ ದಾಳಿ ಯಾಕೆ, ಹೇಗೆ, ಏನು ಎನ್ನುವಂತಹ ವಿಷಯದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವೈದ್ಯರ ಮೇಲೆ ದಾಳಿ ಕೆಲವೊಮ್ಮೆ ಮಾರಣಾಂತಿಕವಾಗಿಯೂ ಕೂಡ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾಕೆ, ಹೇಗೆ ತಡೆಯಬೇಕೆನ್ನುವಂತಹ ಮಾತುಕತೆಯಲ್ಲಿ ನಾವಿದ್ದೆವು. ಡಾಕ್ಟರ್, ಈಗ ನಾವು ಹೇಗೆ ತಡೆಯುವುದಂತ ಹೇಳಿದಕ್ಕೆ ನೀವು ಹೇಳಿದ್ರಿ, ಅತ್ಯಂತ ಕಠಿಣವಾದ ಕಾನೂನುಗಳ ಮೂಲಕವಾಗಿ ಇವುಗಳನ್ನು ತಡೆಯಬಹುದು ಅಂತೇಳಿ. ಕೇವಲ ಕಠಿಣ ಕಾನೂನುಗಳೇ ಸಾಕೆ ಅಥವಾ ಇನ್ನು ಬೇರೆ ಏನಾದರೂ? ನೋಡಿ, ಏನಾಗ್ತದೆ ಅಂತ ಹೇಳಿದರೆ, ವೈದ್ಯರು ಕೆಲಸ ಮಾಡಲಿಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗತ್ತೆ. ನೀವು ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ 100-200 ಪೇಷಂಟ್ ಬರುವಾಗ ನೀವು ಅಲ್ಲಿ ಒಬ್ಬ ವೈದ್ಯರನ್ನು ಇಟ್ಟರೆ ಅವರು ಹೇಗೆ ಚಿಕಿತ್ಸೆ ಕೊಡ್ತಾರೆ? ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಸ್ತಿ ಪೇಷಂಟ್ಸ್ಗಳು ಬರೋದಿದ್ರೆ ಅಲ್ಲಿ ಸಾಕಷ್ಟು ಪರಿಣಿತ ವೈದ್ಯರನ್ನ ನೇಮಕ ಮಾಡಬೇಕು. ಸಾಕಷ್ಟು ಒಬ್ಬನೇ ವೈದ್ಯ ಕಂಟಿನ್ಯೂಸ್ ಆಗಿ 44 ಗಂಟೆ 24 ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಆದರೆ ಏನು, ಹೇಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕಾದ್ರೆ ಶಿಫ್ಟ್ನಲ್ಲಿ ದಿನದಲ್ಲಿ 8 ಗಂಟೆ ಕೆಲಸ ಮಾಡ್ಬೋದು, ಹಬ್ಬ ಅಂದರೆ 10 ಗಂಟೆ ಮಾಡ್ಬೋದು, ವಾರದಲ್ಲಿ 50 ಗಂಟೆ ಮಾಡ್ಬೋದು, 40ರಿಂದ 50 ಗಂಟೆ ಮಾಡ್ಬೋದು. ಇದು ಏನಾಗಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಕಂಟಿನ್ಯೂಸ್ ಆಗಿ ಮಾಡಿದವರೇ ಡ್ಯೂಟಿ ಮಾಡೋದು, ಹಗಲು ರಾತ್ರಿ ಒಬ್ಬರೇ ಡ್ಯೂಟಿ ಮಾಡುವಂಥದ್ದು. ಅವಾಗ ಏನಾಗ್ತದೆ, ವೈದ್ಯರ ಮೇಲೂ ಸಹ ಸ್ಟ್ರೈನ್ ಆಗ್ತದೆ. ನಂಬರ್ ಆಫ್ ಪೇಷಂಟ್ಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಇದು 100 ಪೇಷಂಟ್ ಇದ್ರೆ ಅಟ್ಲೀಸ್ಟ್ ಒಂದು 4 ವೈದ್ಯರು ಬೇಕು, ಅಲ್ಲಿ ಪರಿಣಿತ ವೈದ್ಯರು ಬೇಕು. ಈಗ ನೀವು ಅಲ್ಲಿ ಕೋವಿಡ್ ಚಿಕಿತ್ಸೆಗೆ ಒಬ್ಬ ಆರ್ಡಿನರಿ MBBS ಆದವ ಅಥವಾ ಅಲೋಪತಿಕ್ BAMS ಡಾಕ್ಟರ್ಗಳು, ಡ್ಯೂಟಿ ಡಾಕ್ಟರ್ಗಳನ್ನು ಇಟ್ಟರೆ ಎಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಆಗ್ತದೆ? ಎಲ್ಲಿ ಸೂಕ್ತ ಸಲಕರಣೆಗಳಿದೆ ಅಲ್ಲಿ ವೆಂಟಿಲೇಟರ್ಸ್ಗಳು ಇರಬೇಕು, ಅಥವಾ ಆಕ್ಸಿಜನ್ ಸೌಲಭ್ಯ ಇರಬೇಕು, ಜೀವರಕ್ಷಕ ಔಷಧಿ ಇರಬೇಕು. ಈಗ ನಾವು ಬ್ಲಾಕ್ ಫಂಗಸ್ ಕೇಳ್ತಾ ಇದ್ವಿ, ಆಂಪೋಟೆಕ್ಸಿನ್ ಇಸ್ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ. ಬೇಕಾದಂತ ಔಷಧಿಗಳನ್ನ ನೀಡಿ, ಬೇಕಾದಂತ ಸಲಕರಣೆಗಳನ್ನ ನೀಡಿ, ಆಕ್ಸಿಜನ್ಗಳ ಸಪ್ಲೈ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಬರ್ತಾ ಇದೆ. ಈಗೆಲ್ಲ ಸ್ಟೆಬಿಲೈಸ್ ಆಗಿದೆ, ಕೇಸುಗಳು ಕಡಿಮೆ ಆಗಿದೆ. ಇದು ಯಾವುದು ನೀಡದೆ ಒಬ್ಬ ಡಾಕ್ಟ್ರು, ಅವನು ಜಸ್ಟ್ ಬಿಕಾಸ್ ಅವನೊಬ್ಬ ಡಾಕ್ಟ್ರು ವೈದ್ಯ ಅಂತೇಳಿ ಅವನು ಎಲ್ಲ ರೋಗಿಗಳನ್ನು ಬದುಕಿಸಬೇಕು ಅಂತ ಹೇಳಿದ್ರೆ ಹೇಗೆ? ಡಾಕ್ಟ್ರು ಡ್ಯೂಟಿನೂ ಮಾಡಬೇಕು, 150-200 OP ನೋಡಬೇಕು, ಸರ್ಜರಿನಲ್ಲೂ ಅವನು ಅದನ್ನೇ ಮಾಡಬೇಕು, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ, ಇದೆಲ್ಲ ಒಂದು ಡಾಕ್ಟರ್ನ ಹೊಣೆಗಾಡೆ ಮಾಡಿದ್ರೆ ಹೇಗೆ? ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸರ್ಕಾರ ಕೊಡುವ ವ್ಯವಸ್ಥೆ ಮಾಡಬೇಕು. ಬೇಕಾದಷ್ಟು ವ್ಯವಸ್ಥೆಗಳು, ಬೇಕಾದಷ್ಟು ಬೆಡ್ಗಳು, ಬೇಕಾದಷ್ಟು ವೈದ್ಯರುಗಳು ಅಷ್ಟು ಕೊಟ್ಟು ಸಹ ವೈದ್ಯ ನಿರ್ಲಕ್ಷ್ಯ ಮಾಡಿದರೆ ಅವನಿಗೆ ಖಂಡಿತ ಶಿಕ್ಷೆ ಆಗಬೇಕು. ಅದು ಮಾಡದೆ ಕೇವಲ ಎಲ್ಲದಕ್ಕೂ ಸಹ ವೈದ್ಯರನ್ನೇ ನೀವು ಹೊಣೆಗಾರ ಮಾಡಿ, ವೈದ್ಯರು ಮತ್ತೆ ಪೇಪರ್ ವರ್ಕ್ ಮಾಡಬೇಕು. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ಗೆ ಬೇರೆ ಇಡಬೇಕು. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿದ MBA ಅಥವಾ IAS ಆಫೀಸರ್ ಅವರು ಬೇರೆ ಯಾರನ್ನೋ ನೀವು ಹಾಸ್ಪಿಟಲ್ನ ಸ್ಟಾಕ್ ಪರಿಶೀಲನೆ ಮಾಡಬೇಕಾದ್ರೆ ವೈದ್ಯರೇ ಹೋಗಬೇಕು. ಇದಕ್ಕೂ ಬೇರೆ ಬೇರೆ ವಿಷಯಗಳು. ವೈದ್ಯರಿಗೆ ಬರೀ ಚಿಕಿತ್ಸೆ ನೀಡುವ ಕೆಲಸವನ್ನೇ ನೀಡಿ, ಬೇಕಾದಷ್ಟು ಸವಲತ್ತು ನೀಡಿ, ಬೇಕಾದಷ್ಟು ದಾದಿಯರನ್ನು ನೀಡಿ, ಬೇಕಾದಷ್ಟು ಔಷಧಿಗಳನ್ನು ನೀಡಿದರೆ ಖಂಡಿತವಾಗಿ ಸಹ ವೈದ್ಯ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ, ರೋಗಿಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯ. ಇದು 250-300 ಪೇಷಂಟ್ಗಳು, ಏನೂ ವ್ಯವಸ್ಥೆ ಇಲ್ಲ, ಅಂತಿಮ ಹಂತದಲ್ಲಿ ಟರ್ಷರಿ ರೆಫರೆನ್ಸ್ ಸೆಂಟರ್ಗೆ ಬರುವಂಥದ್ದು, ಅಂತಿಮ ಹಂತದಲ್ಲಿ ರೋಗಿಗಳು ಅಷ್ಟೇ, ಎಲ್ಲ ಚಿಕಿತ್ಸೆ ಎಲ್ಲ ಕಡೆ ಹೋಗಿ ಕೊನೆಗೆ ಹಂತದಲ್ಲಿ ಬರುವಂಥದ್ದು. ಆ ಸಂದರ್ಭದಲ್ಲಿ ವೈದ್ಯರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ವೈದ್ಯರ ಮೇಲೆ ದಾಳಿ ನಡೆಸೋದು ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಆಗಬಾರ್ದು. ಇದು ಆಗ್ಬೇಕು ಅಂತ ಹೇಳಿ ಆದ್ರೆ ಜನರು ಸಹ ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರನೂ ಅರ್ಥ ಮಾಡ್ಕೊಳ್ಬೇಕು, ಅಡ್ಮಿನಿಸ್ಟ್ರೇಷನ್ ಪಾಲಿಸಿಗಳು ಚೇಂಜ್ ಆಗಬೇಕು, ಮತ್ತೆ ರೂಲ್ಗಳು ಸಹ ಚೇಂಜ್ ಆಗಬೇಕು, ಕಾನೂನುಗಳು ಸಹ. ವೈದ್ಯರ ಮೇಲೆ ದಾಳಿ ಮಾಡಿದಾಗ ಸಾಕಷ್ಟು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಮಾಡಿದರೆ ಖಂಡಿತವಾಗಿಯೂ ಸಹ ಈ ವೈದ್ಯರ ಮೇಲೆ ದಾಳಿಯನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಅದಕ್ಕೆ ನಾನು ಇನ್ನೊಂದು ಸೇರಿಸ್ತೇನೆ, ಒಬ್ಬ ವಕೀಲರು ಮಾತಾಡ್ತಾ ಹೇಳಿದರು, ಜಸ್ಟಿಸ್ ಬರೀಡ್ ಅಂತೇಳಿ. ಒಬ್ಬ ವ್ಯಕ್ತಿ ವೈದ್ಯರ ಮೇಲೆ ದಾಳಿ ಮಾಡಿ ಅವನಿಗೆ ಮಾರಣಾಂತಿಕ, ಈಗ ಡಾಕ್ಟರ್ ದೀಪಕ್ ಇರ್ಬೋದು, ಡಾಕ್ಟರ್ ಸೇತುಪತಿ ಅಸ್ಸಾಮಿನವರು ಇರ್ಬೋದು, ಅಥವಾ ಡಾಕ್ಟರ್ ಜೈಸ್ವಾಲ್ ಇರ್ಬೋದು,
ಇವರಿಗೆಲ್ಲ ಹಲ್ಲೆ ಮಾಡಿದವರು ಜಾಮೀನು ತಗೊಂಡು ಹೊರಗೆ ಬರ್ತಾರೆ. ಇದು ಕೋರ್ಟ್ನಲ್ಲಿ ಟ್ರಯಲ್ಗಳಾಗ್ತಾ ಇರ್ತದೆ. 15 ವರ್ಷ ಆದ ನಂತರ ಅವನಿಗೆ 5 ವರ್ಷ ಶಿಕ್ಷೆ, 2 ವರ್ಷ ಶಿಕ್ಷೆ ಅಂತೇಳಿ. ಆದ್ರೆ ಇಲ್ಲಿಯ ನ್ಯಾಯ ಯಾರಿಗೆ ಸಿಕ್ತು? ಸೊ ಜಸ್ಟಿಸ್ ಅನ್ನ ಆದಷ್ಟು ಬೇಗ, ಜಸ್ಟಿಸ್ ಡಿಲೇ ಆಗಬಾರ್ದು, ಆದಷ್ಟು ಬೇಗ ಯಾರ್ಯಾರಿಗೆ ಆರೋಪ, ಇದು ಶಂಕಿತರಿದ್ದಾರೆ, ಆರೋಪಿಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಆ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕು. ವೈದ್ಯರ ಮೇಲೆ, ಕರ್ತವ್ಯ ನಿರತ ವೈದ್ಯರ ಮೇಲೆ ದಾಳಿ ಮಾಡಿದ್ರೆ ಕಠಿಣ ಶಿಕ್ಷೆ ಆಗ್ತದೆ ಅಂತ ಹೇಳೋ ಸಂದೇಶ ಸಮಾಜಕ್ಕೆ ಹೋದ್ರೆ ಮುಂದೆ ಯಾರು ಸಹ ಆ ರೀತಿ ವೈದ್ಯರ ಮೇಲೆ ದಾಳಿ ಮಾಡಲಿಕ್ಕೆ, ಕಾನೂನನ್ನ ಕೈ ಎತ್ತಿಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾರೆ. ಆಗ ಮಾತ್ರ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಒಳ್ಳೆ ವೈದ್ಯರುಗಳು ಸಹ, ಈಗ ಹೆಚ್ಚಿನ ಎಲ್ಲ ವೈದ್ಯರುಗಳು ವೈದ್ಯ ವೃತ್ತಿಗೆ ಬರ್ಲಿಕ್ಕೆ ಹೆದರ್ತಾರೆ. ಯಾಕೆ ಸುಮ್ಮನೆ ಹೋಗಿ ಪೆಟ್ಟು ತಿನ್ನೋದು ಅಂತ ಹೇಳ್ತಾರೆ. ಈ ರೀತಿಯ ಒಂದು ವಾತಾವರಣ ಆಗಬಾರ್ದು. ಒಂದು ಸಮಯೋಚಿತವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರೆ ಮಾತ್ರ ವೈದ್ಯರಿಗೆ ಫ್ರೀ ಹ್ಯಾಂಡ್ ಇಂದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ಅವರಿಗೆ ಮಾನಸಿಕವಾಗಿ ಅವರು ಸೊರಗ್ತಾರೆ, ದೈಹಿಕವಾಗಿ ದೇಹಕ್ಕಾದ ಗಾಯ ಒಣಗಬಹುದು, ಆದ್ರೆ ಮನಸ್ಸಿಗೆ, ಈಗ ನಾನು ಈ ವೈದ್ಯರ ಬಗ್ಗೆ ಹೇಳ್ತೇನೆ. 24 ವರ್ಷದ ಅಸ್ಸಾಂ ಗುವಾಹಟಿ ಮೆಡಿಕಲ್ ಕಾಲೇಜಿನ ಇಂಟರ್ನ್, ಜೀವಮಾನ ಇಡೀ ಅವನೊಂದು ರೋಗಿಯನ್ನು ನೋಡುವಾಗ ಅವನ ತಲೆಗೆ ಅದೇ ಬರ್ತದೆ. ಅವನ ಮನಸ್ಸಿಗೆ ಆಗಿರುವಂತಹ ಆಘಾತ ಅಷ್ಟು ಬಹಳ ಆಘಾತ, ಸುಲಭದಲ್ಲಿ ಅದು ಮರೀಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಘಟನೆಗಳು ಮರುಕಳಿಸಬಾರ್ದಾದ್ರೆ ಸರ್ಕಾರ, ಎಲ್ಲರೂ ಸೇರಿ ಜನರು ಸಹ ಸಹಕಾರ ನೀಡಿದರೆ ಮಾತ್ರ ನಾವು ಇದನ್ನ ತಡಿಲಿಕ್ಕೆ ಸಾಧ್ಯವಿದೆ. ನಾವು ಮಾತನಾಡುವಾಗ ಹೇಳ್ತೇವೆ, ಉದಾಹರಣೆಗಳೆಲ್ಲ ಕೊಡ್ತೇವೆ. ವೈದ್ಯ ನಾರಾಯಣ ಹರಿ ಅಂದ್ರೆ ವೈದ್ಯರು ಅಂತ ಹೇಳಿದ್ರೆ ಸಾಕ್ಷಾತ್ ಹರಿಯ ಹಾಗೆ, ದೇವರ ಹಾಗೆ ಅಂತ ಹೇಳಿಕೊಂಡು. ಆದ್ರೆ ವಿಷಯಕ್ಕೆ ಬರುವಾಗ ಅದನ್ನೆಲ್ಲ ಮರೀತೇವೆ ನಾವು. ಈಗ ವೈದ್ಯರನ್ನು ರಕ್ಷಿಸಬೇಕಿದ್ರೆ ವೈದ್ಯರನ್ನು ಕನ್ಸ್ಯೂಮರ್ ಸರ್ವಿಸ್ ಅಂತ ಹೇಳಿದ್ದಾರೆ. ಅಂದ್ರೆ ವೈದ್ಯರುಗಳಿಗೆ ಕೂಡ ಅಂತ ಒಂದು ಇದನ್ನು ನಿಬಂಧನೆಗಳಿವೆ. ಹಾಗಿದ್ರೆ ವೈದ್ಯರು ಮತ್ತು ರೋಗಿಗಳ ಸಂಬಂಧಗಳು ಹೇಗಿರಬೇಕು ನೋಡಿ. ವೈದ್ಯ ಮತ್ತು ರೋಗಿಯ ಸಂಬಂಧ ಅಂದ್ರೆ ಒಂದು ವಿಶೇಷವಾದಂತಹ ಸಂಬಂಧ. ಅದು ರೀಎಸ್ಟಾಬ್ಲಿಷ್ ಆಗಬೇಕು. ಹಿಂದಿನ ಕಾಲದಲ್ಲೆಲ್ಲ ರೋಗಿಗಳ ಸಂಖ್ಯೆನೂ ಕಡಿಮೆ ಇತ್ತು, ವೈದ್ಯರ ಸಂಖ್ಯೆನೂ ಕಡಿಮೆ ಇತ್ತು. ಊರಿಗೊಬ್ಬನೇ ವೈದ್ಯ ಇದ್ದ, ಕುಟುಂಬ ವೈದ್ಯರು ಅಂತ ಇತ್ತು. ವೈದ್ಯರು ಬಂದರೆ, ರೋಗಿ ಬಂದರೆ ವೈದ್ಯರು ಮುಟ್ಟಿ ಬೆನ್ನು ತಟ್ಟಿ 4 ಮಾತನಾಡಿ ನಾಡಿ ಬಡಿತ ನೋಡಿ ಸ್ಟೆಥೋಸ್ಕೋಪ್ ಇಟ್ಟಾಗ ಅರ್ಧ ರೋಗ ಕಡಿಮೆ ಆಗ್ತಾ ಇತ್ತು. ಆ ಒಂದು ಬಾಂಧವ್ಯ ಉಂಟಲ್ಲ, ಆ ಒಂದು ನಂಬಿಕೆ ತಡೆ ಹಾದಿ ಮೇಲೆ. ಇವಾಗಲೂ ಅಷ್ಟೇ 30% ರೋಗಗಳು ನಂಬಿಕೆಯಿಂದಲೇ ಗುಣ ಆಗುವಂಥದ್ದು. ಕೆಲವೊಂದು ಮಾನಸಿಕವಾಗಿ ಅಥವಾ ಏನೋ ಒಂದು ರೋಗ ಇದೆ ಅಂತ ರೋಗಿಗೆ ಅನಿಸ್ತದೆ. ಏನೋ ಪ್ಲಾಸೆಬೋ ಔಷಧಿ ಕೊಟ್ಟರು ಸಹ, ಗ್ಲೂಕೋಸ್ ಮಾತ್ರೆ ಕೊಟ್ಟರು ಸಹ ಕೆಲವೊಮ್ಮೆ ಹಳ್ಳಿಗಳಲ್ಲಿ ಗುಣ ಆಗ್ತದೆ. ಅಂದ್ರೆ ಆ ಡಾಕ್ಟರ್ ಕೊಂಟೆ ಕಡಿಮೆ ಆಗ್ಬಿಡು ಅಂತೇಳಿ ಒಂದು ನಂಬಿಕೆ ನಮಗೆ ಬೇಕು ಖಂಡಿತವಾಗಿ ಸಹ. ಇದು ಇಲ್ಲ ಅಂತ ನಾವು ಹೇಳಲ್ಲ, ಒಪ್ಕೊಳ್ತೀವಿ ನಾವು. ಸೊ ಇದನ್ನ ರೀಎಸ್ಟಾಬ್ಲಿಷ್ ಆಗಬೇಕು, ವೈದ್ಯರು ಮತ್ತು ರೋಗಿಗಳ ನಡುವಿನ ಒಂದು ಸಂಬಂಧ. ಈಗ ಏನಾಗಿದೆ ಅಂದ್ರೆ ಇದು ಟೋಟಲಿ ಕಮರ್ಷಿಯಲೈಸ್ ಆಗಿದೆ, ವ್ಯಾಪಾರೀಕರಣ ಆಗಿದೆ. ಇದು ನಾನು ಬರೀ ವೈದ್ಯ ರೋಗಿಯ ಸಂಬಂಧ ಮಾತ್ರ ಅಲ್ಲ, ತಂದೆ ಮಗನ ಸಂಬಂಧವು ವ್ಯಾಪಾರೀಕರಣ ಆಗಿದೆ, ಗಂಡ ಹೆಂಡತಿ ಸಂಬಂಧನೂ ವ್ಯಾಪಾರೀಕರಣ ಆಗಿದೆ. ಒಂದೇ ಮನೆಯಲ್ಲಿ ಎಲ್ಲವೂ ಗೋಡೆಗಳು ಬೇರೆ ಬೇರೆ ಆಗಿದೆ. ಗೋಡೆ ಒಂದಿದ್ರು ಮನಸ್ಸುಗಳ ನಡುವೆ ಗೋಡೆಗಳಾಗಿದೆ. ಈಗ ರೋಗಿ ಮತ್ತೆ ವೈದ್ಯರ ನಡುವಿನ ಸಂಬಂಧ ಸರಿಯಾಗಿಲ್ಲ. ಆ ಒರಿಜಿನಲ್ ಸಂಬಂಧವನ್ನ ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು. ನೀವು ಹೇಳುವುದಕ್ಕೆ ಒಂದು ಮಾತು ಈಗಲೂ ನನಗೆ ನೆನಪಿಗೆ ಬರ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ನೀವು ಹೇಳಿದ ಹಾಗೆ ಊರಿಗೆ ಒಬ್ಬರು ವೈದ್ಯರು, ನಾವು ಹೋದ ಕೂಡಲೇ ಅವರಿಗೆ ನಮ್ಮೆಲ್ಲ ಪರಿಚಯ ಇರ್ತದೆ. ಅವರೇ ಹೇಳ್ತಾರೆ ಎಲ್ಲ ಹಾಗೆ ಹೀಗೆ. ನಮ್ಮನ್ನು ಗುರುತ ಹಿಡಿದು ನಮ್ಮ ಬಗ್ಗೆ ಅವರೇ ಮಾತಾಡುವಾಗ ನಮ್ಗೆ ಅವರ ಬಗ್ಗೆ ತುಂಬಾ ವಿಶ್ವಾಸ. ಈಗ ನಾವು 10 ಸಲ ಹೋದ್ರೂ ಆ ವೈದ್ಯರಿಗೆ ನಾವು ಮತ್ತೆ ಮೊದಲಿಂದ ಎಲ್ಲವನ್ನು ಹೇಳಬೇಕಾಗ್ತದೆ. ಇದು ಕಾಲದ ವ್ಯತ್ಯಾಸ. ಮತ್ತೆ ಈಗ ರೋಗಿಗಳಿಗೆ ಸಹ ಕಾಯುವ ತಾಳ್ಮೆ ಇಲ್ಲ. ನೀವು ಹೋಗಿ ವೈದ್ಯರ ಬಳಿ ತೋರಿಸಿ 1 ಡೋಸ್ ಮಾತ್ರೆ ತೆಗೆದು ಆದ ಕೂಡಲೇ ಕಡಿಮೆ ಆಗ್ಬೇಕು. ನೀವು ಮಾತ್ರೆ ತಿಂದು ಮನೆಗೆ ತಲುಪಿ ಪುನಃ ಫೋನ್, ಡಾಕ್ಟ್ರೆ ಜ್ವರ ಕಡಿಮೆ ಆಗ್ಲಿಲ್ಲ, ನೀವು ಮಾತ್ರೆ ಕೊಟ್ಟದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ಆಂಟಿಬಯೋಟಿಕ್ ಚೇಂಜ್ ಮಾಡ್ಬೇಕಂದ್ರೆ 1 ಡೋಸ್ ತಗೊಳ್ಬೇಕಾದ್ರೆ ಮೊದಲೇ ಅವರಿಗೆ ಗುಣ ಆಗ್ಬೇಕು. ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅವ್ರು ಕಡಿಮೆ ಆಗ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಇನ್ನೊಬ್ಬರು, ನಾವು ಇಲ್ಲಿ ಮನೆಯಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ಒಬ್ಬರು ವೈದ್ಯರಿದ್ದಾರೆ, ಅವರಿಗೆ ತೋರಿಸ್ತೇನೆ ಅಂತ ಹೇಳ್ತಾರೆ. ಈ ರೀತಿಯ ವ್ಯವಧಾನ ನಮ್ಮಲ್ಲಿ ಭಾರತದಲ್ಲಿ ಏನಾಗಿದೆ ಅಂದ್ರೆ ವೈದ್ಯರ ಸಂಖ್ಯೆನೂ ಕಡಿಮೆ ಇದೆ. ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಪ್ರತಿ 1000ಕ್ಕೆ 1 ವೈದ್ಯ ಇರಬೇಕು. ನಮ್ಮಲ್ಲಿ 1700 ಜನಕ್ಕೆ ಒಬ್ಬರು ವೈದ್ಯ ಇರೋದು. ಮತ್ತೆ ಹೆಚ್ಚಿನ ಎಲ್ಲ ವೈದ್ಯರು ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲ, ಅರ್ಬನ್ ಏರಿಯಾಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಸೊ ಈ ಪ್ರಾಪರ್ ಅನುಪಾತ ಸರಿ ಇಲ್ಲ. ಸೊ ಎಲ್ಲಿ ರೋಗಿಗಳು ಜಾಸ್ತಿ ಇದ್ದಾರೋ ಅಲ್ಲಿ ವೈದ್ಯರು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಸೊ ಈ ಕಾರಣದಿಂದ ವೈದ್ಯರ ಮೇಲೂ ಒತ್ತಡ ಜಾಸ್ತಿ, ಸರಿಯಾದಂತಹ ಪ್ರಾಥಮಿಕ ಸೌಲಭ್ಯಗಳು ಇಲ್ಲ, ಸರಿಯಾದ ಚಿಕಿತ್ಸೆನೂ ಕೆಲವೊಮ್ಮೆ ಇದು ಒಂದು ಕಾರಣ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಸೂಕ್ತ ಇಂಟರ್ವೆನ್ಷನ್ ಮಾಡಿದರೆ ಮಾತ್ರ ಒಂದು ರೋಗಿಗಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಇದೆ. ವೈದ್ಯರಿಗೆ ಸಹ ರಕ್ಷಣೆ ಸಿಗಬೇಕು. ಮತ್ತೆ ಕನ್ಸ್ಯೂಮರ್ ಫೋರಂ ಅನ್ನೋದು ವೈದ್ಯರನ್ನ
ಇದು ಏನದು ಸರ್ವಿಸ್ ಪ್ರೊವೈಡರ್ ಮತ್ತೆ ಕನ್ಸ್ಯೂಮರ್ ಅಂತ ಹೇಳಿ ನಾವು ಮಾಡಿದ್ದೀವಲ್ಲ, ಗ್ರಾಹಕ ಸೇವಾ ನಿಯಮಗಳಲ್ಲಿ ಬರ್ತದೆ. ಅದು ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ಇದು ಖಂಡಿತವಾಗಿ ಸಹ ನೀವು ವೈದ್ಯರನ್ನ ನೀವು ಸೇವೆ ಅಂತ ಹೇಳ್ತೀರಾ. ವೈದ್ಯರು ಒಂದು ದಿವಸ ನೀವು ಬಂದ್ ಮಾಡಿದ್ರೆ ನೀವು ಹೇಳ್ತೀರಾ ನಿಮ್ಮದು ಸೇವೆ ನೀವು ಮಾಡಬಾರ್ದು ಅಂತ ಹೇಳ್ತೀರಾ. ನೀವು ಮಾನವೀಯ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳಿ ಒಂದು ಕಡೆ ನೀವು ಎಲ್ಲರೂ ಹೇಳ್ತೀರಾ, ಇನ್ನೊಂದು ಕಡೆ ನೀವೇನ್ ಹೇಳ್ತೀರಾ, ನೀವು ನಮ್ಮದು ನಿಮ್ಮದು, ನೀವು ಕನ್ಸ್ಯೂಮರ್ ಫೋರಂ ಅಲ್ಲಿ ಬರ್ತೇವೆ, ನೀವು ನಮಗೆ ನಾವು ನಿಮಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ. ಇದು ಯಾವುದು ಹಾಗಾದ್ರೆ? ಒಂದು ಕಡೆ ಏನ್ ಹೇಳ್ತೀರಾ, ನೀವು ಮಾನವೀಯ ದೃಷ್ಟಿಯಿಂದ ಕೊಡಬೇಕು ಸರ್ವಿಸ್, ನೀವು ಬಂದ್ ಮಾಡಬಾರ್ದು, ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿ. ಇನ್ನೊಂದು ಕಡೆ ನೀವು ವ್ಯಾವಹಾರಿಕ ಸಂಬಂಧ ಅಂತ ಹೇಳ್ತೀರಾ. ಇದು ಆಗ್ಬಾರ್ದು. ಹೀಗೆ ಮಾಡಿದ್ರೆ ನಾವು ವೈದ್ಯ ರೋಗಿಯ ನಡುವಿನ ಸಂಬಂಧ ಉಂಟಲ್ಲ, ಅದು ಹಳಸಿ ಹೋಗಿ ಆ ವಿಶ್ವಾಸದ ತಳಹದಿ ಮೇಲೆ ಏನು ನಡೀತಾ ಇದೆ ಅದು ಹಳಿ ತಪ್ಪಿ ಹೋಗಿದೆ. ಆ ಒಂದು ಮೊದಲಿನ ಒಂದು ವಿಶ್ವಾಸಕ್ಕೆ ನಾವು ಪುನಃ ಬರಬೇಕಾದ್ರೆ ವೈದ್ಯರನ್ನ ಈ ಕನ್ಸ್ಯೂಮರ್ ಫೋರಂನಿಂದ ತೆಗಿಬೇಕು. ಖಂಡಿತವಾಗಿಯೂ ಸಹ ಹೊಣೆಗಾರ ಹೌದು, ಪ್ರತಿಯೊಂದು ರೋಗಕ್ಕೂ ವೈದ್ಯ ಚಿಕಿತ್ಸೆ ನೀಡಿದಾಗ ಅವನು ಹೊಣೆಗಾರ ಮಾಡಬೇಕು. ಅವನು ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಅವನನ್ನು ಹೊಣೆಗಾರ ಮಾಡಬೇಕು. ನೀವು ಎಲ್ಲವನ್ನ ನೀವು ಮಾಡಿ ಕೊನೆಗೆ ನೀವು ವೈದ್ಯರನ್ನ ಹೊಣೆಗಾರ ಮಾಡಿ ನೀವು ಕನ್ಸ್ಯೂಮರ್ ಫೋರಂ ಅಲ್ಲಿ ತಂದು ವೈದ್ಯರು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೂಕ್ತ ರೀತಿಯ ಒಂದು ಬದಲಾವಣೆಗಳನ್ನ ಕಾನೂನಿನಲ್ಲಿ ತಂದು ವೈದ್ಯರ ಮೇಲೆ ಮಾಡುವಂತಹ ದಾಳಿಗಳಿಗೆ ಕಠಿಣ ಶಿಕ್ಷೆ ನೀಡಿ, ಹಾಗೆ ಮಾಡಿ ಸಮಾಜಕ್ಕೊಂದು ಸಂದೇಶ ಹೋದರೆ ಮಾತ್ರ ಈ ವೈದ್ಯರ ಮೇಲೆ ನಡೆಯುವಂಥ ದಾಳಿಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ವೈದ್ಯ ಮತ್ತು ರೋಗಿಗಳ ನಡುವಿನ ಸಂಘರ್ಷ ಜಾಸ್ತಿಯಾಗಿ ಒಂದು ಏನು ನಮ್ಮ ಸಮಾಜದ ಆರೋಗ್ಯ ಸಹ ಹಾಳಾಗಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ಸಹ ಇದು ಹಾಗೆ ಆಗದೇ ಇರಲಿ ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಈ ಬಗ್ಗೆ ಒಂದು ಸಂದೇಶ ನೋಡಿ, ವೈದ್ಯ ಮತ್ತು ರೋಗಿ, ವೈದ್ಯರಿಲ್ಲದೆ ರೋಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈಗ ಯಾವ ಸಿಚುವೇಶನ್ಗೆ ನಾವು ಬಂದಿದೆ ಅಂದ್ರೆ ರೋಗಿಗಳಿಲ್ಲದೆ ವೈದ್ಯರು ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕೊಡುಕೊಳ್ಳುವ ಸಂಬಂಧ. ಯಾವ ವೈದ್ಯನಿಗೂ ರೋಗಿ ಸಾಯಬೇಕು ಅಂತ ಹೇಳುವ ಒಂದು ಇಚ್ಛೆ ಖಂಡಿತವಾಗಿ ಇರುವುದಿಲ್ಲ. ನಮ್ಮ ರೋಗಿಗಳು ಆದಷ್ಟು ಬೇಗ ಗುಣಮುಖವಾಗಿ ಹೋಗ್ಬೇಕು ಅಂತ ಹೇಳುವ ಭಾವನೆ ಎಲ್ಲ ವೈದ್ಯರಲ್ಲಿ ಇರ್ತದೆ. ಸೊ ನೀವು ಎಲ್ಲ ರೋಗಿಗಳಿಗೆ ನಾನು ಕೇಳೋದು, ಕೈ ಮುಗಿದು ಕೇಳ್ತೇನೆ, ನಿಮ್ಮ ವೈದ್ಯರ ಮೇಲೆ ಒಂದು ಏನು ಭರವಸೆ ಇಟ್ಟಿದ್ದೀರಾ ಅದನ್ನ ಕಳ್ಕೊಳ್ಬೇಡಿ. ನೀವು ಇಟ್ಟ ಭರವಸೆ ಯಾವತ್ತೂ ಟೊಳ್ಳಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬ ವೈದ್ಯರು ಸಹ 100ರಲ್ಲಿ 99% ವೈದ್ಯರು ಸಹ ಪ್ರಾಮಾಣಿಕವಾಗಿ ರೋಗಿ ಚೇತರಿಸಿಕೊಳ್ಳುವಂತ ಭಾವನೆ ಇಟ್ಕೊಂಡಿದ್ದಾರೆ. ನಿಮ್ಮ ನಂಬಿಕೆ ಖಂಡಿತ ಸುಳ್ಳಾಗ್ಲಿಕ್ಕಿಲ್ಲ. ವೈದ್ಯರ ಮೇಲೆ ಭರವಸೆ ಇಟ್ಟು ನಿಮ್ಮೆಲ್ಲ ಸಮಸ್ಯೆಗಳನ್ನ ನೀವು ತೆರೆದುಕೊಂಡ್ರೆ ಖಂಡಿತವಾಗಿಯೂ ಸಹ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕ್ತದೆ. ಅದು ಬಿಟ್ಟು ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಮುಚ್ಚಿಟ್ಟುಕೊಂಡು ಸ್ವಂತ ಮೆಡಿಕೇಶನ್ಸ್ ಮಾಡಿಕೊಂಡು ಆ ಕೊನೆ ಹಂತದಲ್ಲಿ ವೈದ್ಯರ ಬಳಿ ಹೋಗಿ ಮತ್ತೆ ವೈದ್ಯರನ್ನೇ ಹೊಣೆಗಾರರನ್ನ ಮಾಡಿ ಕಾನೂನನ್ನು ಕೈಗಟ್ಟಿಕೊಂಡ್ರೆ ಅದು ಖಂಡಿತವಾಗಿ ಸಹ ಒಳ್ಳೆ ಬೆಳವಣಿಗೆ ಅಲ್ಲ. ನಾವೆಲ್ಲ ಒಟ್ಟು ಸೇರಿ ಈ ವಿಷಯವನ್ನ ತಿಳಿದುಕೊಂಡು ಒಂದು ನಮ್ಮ ವೈದ್ಯ ರೋಗಿಯ ಸಂಬಂಧವನ್ನ ರೀಎಸ್ಟಾಬ್ಲಿಷ್ ಮಾಡಿದರೆ ಖಂಡಿತವಾಗಿಯೂ ಸಹ ಎಲ್ಲರಿಗೂ ಸಹ ಸಮಾಜದ ಆರೋಗ್ಯ ಖಂಡಿತವಾಗಿ ಜಾಸ್ತಿ ಆಗ್ತದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ವೈದ್ಯರು ಕೂಡ ರೋಗಿಗಳ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಬದ್ಧತೆಯನ್ನು ತೋರಿಸಿ, ಖಂಡಿತ ವೈದ್ಯರು ರೋಗಿಗಳ ಬದ್ಧತೆಯನ್ನ ಖಂಡಿತವಾಗಿಯೂ ಸಹ ಉಳಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. 100ರಲ್ಲಿ 99.99% ಅವರು ವೈದ್ಯರು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಿ ನೀವು ಹೇಳಿದಾಗೆ ಆ ವೈದ್ಯರ ಮೊದಲ ಮದ್ದು ರೋಗಿಗೆ. ಹೌದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಹ ಈ ಸಂಘರ್ಷ ಏನಿದೆ, ವೈದ್ಯ ರೋಗಿಯ ನಡುವಿನ ಸಂಘರ್ಷ ಕಡಿಮೆ ಆದ್ರೆ ಈ ರೀತಿಯ ಹಲ್ಲೆ ಆಗುವುದನ್ನ ಖಂಡಿತವಾಗಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವೈದ್ಯರ ಮೇಲೆ ಹಲ್ಲೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಇಂತಹ ಘಟನೆಗಳು ಸಮಾಜದಲ್ಲಿ ಖಂಡಿತವಾಗಿಯೂ ನಡೆಯಬಾರ್ದು. ಯಾಕೆಂದರೆ ನಾವಿರುವುದು ನಾಗರಿಕ ಸಮಾಜ ಅಂತ ಹೇಳ್ತೇವೆ. ನಾಗರಿಕ ಸಮಾಜದಲ್ಲಿ ಅನಾಗರಿಕ ರೀತಿಯ ವರ್ತನೆಗಳು ಯಾವತ್ತೂ ನಾವು ಯಾವ ವಿಷಯದಲ್ಲೂ ಸಹಿಸುವುದಿಲ್ಲ. ಎಲ್ಲದಕ್ಕೂ ಕಾನೂನುಗಳಿವೆ, ಆಡಳಿತ ಇವೆ, ಎಲ್ಲ ವ್ಯವಸ್ಥೆಗಳಿವೆ. ಇಂತಹ ಮಧ್ಯದಲ್ಲೂ ಕೂಡ ಅಘಟಿತ ಘಟನೆಗಳು ನಡೆಯಬಾರ್ದು. ಅದರಲ್ಲೂ ವಿಶೇಷವಾಗಿ ರೋಗಿ ಮತ್ತು ವೈದ್ಯರ ಸಂಬಂಧ ಯಾವಾಗಲೂ ಒಳ್ಳೆಯದಿರಬೇಕು. ರೋಗಿ ಖಂಡಿತವಾಗಿಯೂ ವೈದ್ಯರನ್ನು ನಂಬಬೇಕು. ಹಾಗೆ ವೈದ್ಯರು ತಮಗೆ ಬಂದಂತಹ ರೋಗಿಯನ್ನು ಉಳಿಸಿಕೊಳ್ಳುವಂತಹ ಎಲ್ಲ ಬದ್ಧತೆಯನ್ನು ಪ್ರದರ್ಶಿಸಬೇಕು. ಈ ಪರಸ್ಪರ ನಂಬಿಕೆಗಳು ಇನ್ನು ಹೆಚ್ಚಾಗಲಿ ಅಂತ ಹೇಳಿಕೊಳ್ಳುತ್ತಾ, ಇಂತಹ ಘಟನೆಗಳು ಆದಷ್ಟು ಕಡಿಮೆ ಆಗಲಿ, ನಡೆಯದೆ ಹೋಗಲಿ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇವೆ. ಈ ಮಾತುಕತೆಯಲ್ಲಿ ಒಳ್ಳೆಯ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು ಡಾಕ್ಟ್ರೇ. ಧನ್ಯವಾದಗಳು.